ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಪ್ರತಿಭೆಯ ಪ್ರತಿಹೆಜ್ಜೆ. ಹೌದು, ಪ್ರತಿಭೆ ಅನ್ನೋದು ಎಲ್ರಿಗೂ ಇರುತ್ತೆ. ಆದರೆ ಆ ಪ್ರತಿಭೆಯ ನಟಿ ಸಾಧನೆಯ ಶಿಖರ ಏರುವವರು ಬಹಳಷ್ಟು ಕಡಿಮೆ ಮಂದಿ. ಜೊತೆಗೆ ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನು ಮಾಡುವವರು ಬಹಳಷ್ಟು ಕಡಿಮೆ ಇದ್ದಾರೆ. ಹಾಗಾಗಿ ಅಂತಹ ಪ್ರಯತ್ನಗಳನ್ನು ಯಾರು ಮಾಡ್ತಾ ಇದ್ದಾರೆ, ಜೊತೆಗೆ ಆ ಪ್ರಯತ್ನಗಳಲ್ಲಿ ಅವರಿಗೆ ಎದುರಾಗುವಂಥ ಸೋಲು ಸವಾಲಿನ ಕ್ಷಣಗಳಿರ್ಬೋದು, ಅಥವಾ ಆ ಸವಾಲನ್ನು ಅವರು ಎದುರಿಸುವಂಥ ರೀತಿ ಇರ್ಬೋದು. ಇವಾಗ ಅವರಿಗೆ ಯಾವ ರೀತಿಯ ಯಶಸ್ಸು ಅನ್ನೋದು ಸಿಕ್ಕಿದೆ, ಜೊತೆಗೆ ಈ ಯಶಸ್ಸಿನ ಜೊತೆಯಲ್ಲಿ ಅವರು ಮುಂದಿನ ಕನಸುಗಳನ್ನು ಇಟ್ಟಿರ್ತಾರೆ. ಯಾವ ರೀತಿಯ ಕನಸುಗಳು ಅವರ ಆಲೋಚನೆಯಲ್ಲಿದೆ, ಯೋಜನೆಯಲ್ಲಿದೆ ಅನ್ನುವಂಥ ಕುತೂಹಲಕ್ಕೆ ಇವತ್ತು ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮ ಸಾಕ್ಷಿಯಾಗಿ ನಿಲ್ತಾ ಇದೆ. ಅದಕ್ಕೆ ಒಂದು ರೀತಿಯ ಅಂತಹ ಪ್ರತಿಭೆಗಳಿಗೆ ಒಂದು ರೀತಿಯ ವೇದಿಕೆಯಾಗಿ ಇವತ್ತು ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮ ನಿಲ್ತಾ ಇದೆ. ಆ ಪ್ರತಿಭೆಗಳು ಹೇಗೆ ಅವರ ಆ ಪ್ರತಿಭೆಯ ಜೀವನ ಪ್ರಾರಂಭ ಆಯಿತು, ಜೊತೆಗೆ ಆ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಇವತ್ತಿನ ಈ ದಿನದವರೆಗೂ ಕೂಡ ಪರಿಶ್ರಮ ಇರ್ಬೋದು, ಎಲ್ಲವನ್ನು ಕೂಡ ಅವರ ಮಾತಿನ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಒಬ್ಬ ಅದ್ಭುತ ಪ್ರತಿಭೆಯ ಜೊತೆ ನಾವಿದ್ದೀವಿ. ಇವರು ಏನಿದೆ ಅಥವಾ ಆಲ್ಬಮ್ ಹಾಡುಗಳೇನಿದೆ ಅದರಲ್ಲಿ ಹೀರೋಯಿನ್ ಆಗಿ ಗುರುತಿಸಿಕೊಂಡವರು. ಆ ಬಳಿಕ ಇವಾಗ ತುಳು ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇರುವಂತ ಒಬ್ಬ ಅದ್ಭುತ ಪ್ರತಿಭೆ. ಹಾಗಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ನಾನು ಮಾತನಾಡ್ತಾ ಇರುವಂಥದ್ದು ನಮ್ಮ ಪಕ್ಕದ ಪ್ರಜ್ವಲಿ ಅವರಿಗೆ. ಮೊದಲದಾಗಿ ಕೇಳಬೇಕು ನಾನು ನಿಮ್ಮಲ್ಲಿ, ಹೇಗಿದ್ದೀರಾ ತಾವು ಅಂತ? ಚೆನ್ನಾಗಿದ್ದೀರಾ? ಹಾಗೆ ಇವತ್ತು ನಿಮ್ಮ ಮಾತಿನಲ್ಲಿ ಅದೇ ತುಂಬಿರ್ತದೆ ಅಂತ ನನ್ನ ಅನಿಸಿಕೆಗಳು. ಮೊದಲದಾಗಿ ಕೇಳಬೇಕು, ಸಾಂಗ್ಗಳು ಸ್ವಾಗತ ಮಾಡಿದ್ದಾರೆ, ಒಬ್ಬ ನಟಿಯಾಗಿ ನಿಮ್ಮನ್ನ ಒಪ್ಕೊಂಡಿದ್ದಾರೆ. ಹೇಗನಿಸ್ತಾ ಇದೆ? ವಿಚಾರಗಳು ತುಂಬಾ ಖುಷಿ ಆಗ್ತದೆ. ಒಂದು ಆಸೆ ಇರ್ತದೆ, ಸ್ವಲ್ಪ ಮಂದಿ ಗುರುತು ಮಾಡಬೇಕು, ಜನ ಗುರುತಿಸ್ಬೇಕನ್ನುವಂತ ಕನಸುಗಳಿದೆ. ಹಾಗಾದ್ರೆ ಓಕೆ, ಬಾಲ್ಯದಲ್ಲಿ ಈ ರೀತಿಯ ಕನಸುಗಳಿತ್ತ ಪ್ರಜ್ವಲಿ ಅನ್ನುವಂಥ ಹುಡುಗಿ ಬಾಲ್ಯದಲ್ಲಿ ಇರುವಾಗ ಈ ಸಾಂಸ್ಕೃತಿಕ ಕ್ಷೇತ್ರದ ಒಲವು ಅಥವಾ ಆ ರೀತಿಯ ಕನಸಿತ್ತ, ನಾನು ಸಿನಿಮಾದಲ್ಲಿ ನಟಿಸ್ಬೇಕನ್ನುವಂಥ ಕನಸಿತ್ತ ನಿಮಗೆ ಅಂತ? ಇತ್ತು. ಅಂದ್ರೆ ನಾನು ಚಿಕ್ಕದಿರುವಾಗ್ಲೇ ನಂಗೆ ಏನಾದ್ರು ಪ್ರೋಗ್ರಾಮ್ ಇದ್ರೆ ಅದ್ರಲ್ಲಿ ಪಾಡಬೇಕು. ಅಂದ್ರೆ ನಂಗೆ ಮನೆಯಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ಅಮ್ಮ ಎಲ್ರು ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ಮತ್ತೆ ನಂಗೊಂದು ಕನಸಿತ್ತು. ಹೌದು, ಈಗ ಎಲ್ರು ಗುರ್ತ ಸಿಕ್ತಾರೆ, ಇನ್ನು ಹೀಗೆ ಮುಂದೆ ಬಿಗ್ ಸ್ಕ್ರೀನ್ ಅಲ್ಲಿ ಬರ್ಬೇಕಂತೆಲ್ಲ ಆಸೆ ಇತ್ತು. ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದೇನೆ. ಓಕೆ, ಸೊ ತಾವು ಹೇಳ್ತಾ ಇದ್ದೀರಾ ಬಾಲ್ಯದಲ್ಲಿ ಒಂದು ವೇದಿಕೆ ಯಾವತ್ತು ನಿಮಗೆ ವೇದಿಕೆ ಇರುತ್ತೆ, ಆ ವೇದಿಕೆಯಲ್ಲಿ ನೀವು ಇರಬೇಕನ್ನುವಂಥ ಆಸೆ ಇತ್ತು, ಆಸಕ್ತಿ ಇತ್ತು ಅಂತ. ಇದೆಲ್ಲದರ ಮೊದಲ ಭಾಗವಾಗಿ ನಿಮ್ಮ ಬಾಲ್ಯದ ಜೀವನವನ್ನು ಗಮನಿಸುವಾಗ ತಂದೆ ತಾಯಿ ಇರ್ಬೋದು, ನೀವು ಅಣ್ಣ ಅಕ್ಕ ಅಥವಾ ಯಾರೇ ಇರ್ಬೋದು, ಆ ಜೀವನದ ಬಗ್ಗೆ ಹೇಳೋದಾದ್ರೆ ನೀವು ಪುಟ್ಟ ಅಂಗನವಾಡಿ ಇರ್ಬೋದು ಅಥವಾ 1ನೇ 2ನೇ ಕ್ಲಾಸ್ ಇರ್ಬೋದು, ಆ ಒಂದು ಪ್ರಾಯದಲ್ಲಿ ಪ್ರಜ್ವಲಿ ಹೇಗಿದ್ರು, ಜೊತೆಗೆ ಪ್ರಜ್ವಲಿಯ ಕಣ್ಣಿಗೆ ಆ ಪರಿಸರ ಹೇಗೆ ಕಾಣ್ತಾ ಇತ್ತು ಅಂತ? ಓಕೆ, ಬಾಲ್ಯದಲ್ಲಿ ನಿಮ್ಮ ಸುತ್ತಮುತ್ತ ಪರಿಸರ ಇರ್ಬೋದು, ನಿಮ್ಮ ಮನೆಯವರು ಇರ್ಬೇಕು, ಅದ್ರ ಬಗ್ಗೆ ಹೇಳಿ ಅಂತ. ಅಂದ್ರೆ ನಾನು ಆಕ್ಚುಲಿ ಮನೆಯಲ್ಲಿ ಚಿಕ್ಕದು ಅಂತ ಹೇಳಿದ್ರೆ ಸಣ್ಣವಳು. ಎಲ್ರಿಗೆ ನಾನಂದ್ರೆ ಈಗ ಕೂಡ ಹಾಗೆ ನಾನು ಇಷ್ಟು ದೊಡ್ಡದಾಗಿದ್ದೇನೆ, ಆದ್ರೂ ನಮ್ಮ ಮನೆಯಲ್ಲಿ ನಾನು ಏನಾದ್ರೂ ಚಿಕ್ಕದು ಹಾಗೆ. ಮತ್ತೆ ಹಾಗೆ ಊರಿನಲ್ಲಿ ಕೂಡ ತುಂಬಾ ಮಂದಿ ಅಲ್ಲಲ್ಲ, ನನ್ನ ಹೆಸರು ಪಿಂಕಿ ಅಂತ, ಪ್ರಜ್ವಲಿ ಅಂತ ಕರೆಯೋದು. ಪಿಂಕಿ ಅವರ ಬಗ್ಗೆ ಮಾತಾಡ್ತೀವಿ, ಅದಕ್ಕೆ ಮುನ್ನೊಂದು ಕರೆ ಇದೆ ಪ್ರಜ್ವಲಿ ಅವರೇ. ಹಲೋ, ನಾನು ತಮ್ಮ ಹೆಸರು? ಸ್ವಲ್ಪ ಮಾತಾಡು.
ಆಪರ್ಚುನಿಟಿ ಪೂರ ತಿಕ್ಕೊಂದು ನೈನ ಬಗ್ಗೆ ಖುಷಿ ಉಂಡು ಯಾನ್ ಕೇಳುದು ಒಟ್ಟಿಗೆ ವರ್ಕ್ ಮಲ್ತಿನಾರೆಗೆ ಒಂಜಿ ಎಕ್ಸ್ಪೀರಿಯನ್ಸ್ ಇಪ್ಪು ಒಂಜಿ ಪ್ರಜ್ವಲಿ ಪಂಡ ಎಂಚ ಅಂದಾರ ಒಂಜಿ ವ್ಯಕ್ತಿತ್ವದ ಬಗ್ಗೆ ಪನ್ಪುನ ದಾದ ಪನ್ಪರಿ ಪ್ರಜ್ವಲಿ ಆಕ್ಟಿಂಗ್ ವೈಸ್ ನೋಡಂಡ ಮಸ್ತ್ ಬ್ರಿಲಿಯಂಟ್ ಇವ್ರು ನಮ್ಮ ದಾಲ ಪಂಡ ರಪ್ಪ ಕ್ಯಾಚ್ ಮಾಡ್ಕೊಂಡು ಓಕೆ ಆಯ್ತಾ ಟೆಕ್ನಿಕಲ್ ವೈಸ್ ಅಲ್ಲಿ ಬಾರಿ ಗೊತ್ತುಂಟು ಪಂಡ ನಮ್ಮಲ್ಲಿಗೆ ಚೂರ್ ಪಂದ್ಕೊಂಡೆ ಮನ್ಪು ಅಲ್ದ ಆಕ್ಟಿಂಗ್ ಡೆಪ್ತ್ ಅದೆಲ್ಲ ಬಂದಿದ್ದಿಲ್ಲ ಓಕೆ ಒಂಜಿ ಓಕೆ ಪನ್ಲೆ ಸರ್ ಪರ್ಸನಲ್ ಮತ್ತೆ ಡೆಪ್ಪುಂಡು ಜೆನ್ಯೂನ್ ತುಪ್ಪಾಲು ಪುನಃ ಮಾತಿರಲ್ಲ ಬೇಗ ನಂಬುವಲ್ಲ ಓಕೆ 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 ಖಂಡಿತ ಸರ್ ದಾದ ವಿಶ್ಮನ್ಪುರರಿಗಿತ್ತೇನು ಇಜ್ಜಿ ದಾದ ಪಂಡ ನನ್ನ ಎಡ್ಡೆಡ್ಡ ಪ್ರಾಜೆಕ್ಟ್ ಮನ್ಪಾಡಿ ಪ್ರಜ್ವಲಿ ಪಂದ ಅಂದ್ಲಂಚಿನ ಮಸ್ತ್ ನಮ್ಮ ತುಳುನ ಎಡ್ಡೆಡ್ಡ ಮಾತಿರಗ್ಲ ಕೊಡು ಮಾತಾಡು ಅಂಚೆನ ಇರ್ನ ರಿಷಿಕ್ಯಾನ ಬಾರಿ ವೇಟಿಂಗ್ ಮಾಡ್ತಂದಿಲ್ಲ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸ್ಪಂದನ ಚಾನಲ್ ಓಕೆ ಇಂಟರ್ವ್ಯೂ ಮಾಡ್ಕೊಂಡಾಗ ಅಕ್ಲಿಗಳು ಜುಮ್ಮಸ್ ಬರ್ಕೊಂಡ ಆರ್ಟಿಕಲ್ ಸಾಧನೆ ಮಾಡ್ಬೋದು ಅಂತ ಖಂಡಿತ ಸ್ಪೆಷಲಿ ಸ್ಪಂದ ಆಲ್ ದ ಬೆಸ್ಟ್ ಅಂಡ್ ಪಂಜುಗುಲ ಆಲ್ ದ ಬೆಸ್ಟ್ ಕೀಪ್ ರಾಕಿಂಗ್ ಬೋತ್ ಆಫ್ ಯು ಎಸ್ ಧನ್ಯವಾದ ಸರ್ ಕೆಲಸ ಮಾಡುದು ಅಂದ್ರೆ ಒಬ್ಬ ಕಲಾವಿದರಾಗಿ ನಿಮ್ಮ ಜೊತೆಗಿದ್ದವರ ಮಾತುಗಳು ಅಂತ ನಾನು ಪಿಂಕಿ ಅವರ ಬಗ್ಗೆ ಈಗ ಮಾತಾಡಬೇಕು ಪ್ರಜ್ವಲಿ ಆಗುವ ಮುಂಚೆ ತಾವು ಊರಲ್ಲಿ ಮನೆಯಲ್ಲಿ ಪಿಂಕಿ ಅಂತ ಹೇಳ್ತಾರೆ ಸೊ ಆ ಪಿಂಕಿಗೆ ಸೈಲೆಂಟ್ ಆಗಿರೋ ಹುಡುಗಿ ಆಗಿದ್ರೆ ಹೇಗಿದ್ರು ಸಣ್ಣ ಇರುವಾಗ ಅಂತ ಅಂದ್ರೆ ನಾನು ಎಲ್ಲರ ಜೊತೆ ಬೇಗ ಬೆರಿತಾ ಇದ್ದೆ ಓಕೆ ಆವಾಗಲೇ ಹುಷಾರಿದ್ರಿ ಅಂತ ಹುಷಾರಿದ್ದೆ ಅದೇ ಸ್ಕೂಲಲ್ಲಿ ಏನಾದ್ರೂ ಒಂದು ಕಾಂಪಿಟೇಷನ್ ಇದ್ರೆ ಅದ್ರಲ್ಲಿ ನಾನು ಇದ್ದೇ ಇರ್ತೇನೆ ಓಕೆ ಏನೇ ಆಗ್ಲಿ ಬಟ್ ಅದೇ ಅವಕಾಶ ಇತ್ತು ಮಾತ್ರ ಅಷ್ಟು ಅದ್ರ ಹಿಂದೆ ಹೋಗ್ಲಿಕ್ಕೆ ಅಷ್ಟೊಂದು ಯಾರು ಹಾಗೆ ಇರ್ಲಿಲ್ಲ ಓಕೆ ಅಂದ್ರೆ ಇವರು ಸಾಧನೆ ಮಾಡ್ತಾರೆ ಅದು ಅದರಲ್ಲಿ ಯಶಸ್ಸು ಸಿಗುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಪಟ್ಟಿರ್ಲಿಲ್ಲ ಹಾಗಾಗಿ ಅದರ ಜಾಸ್ತಿ ಬೆಂಬಲಕ್ಕೆ ಯಾರು ಅಂತ ಅಂದ್ರೆ ಕೆಲವೊಂದು ಜಾಗದಲ್ಲಿ ನಾನೇ ಅವಕಾಶ ಮಾಡ್ತಾ ಇದ್ದೆ ಅಂದ್ರೆ ಯಾವ್ದಾದಿದ್ರೆ ನಾನು ಇದ್ದೇನೆ ಅಂತ ಹೇಳ್ತಿದ್ದೆ ಕೆಲವೊಂದ್ಸಲ ಅವಕಾಶ ಇದ್ರು ಲಾಸ್ಟ್ ಮೂಮೆಂಟಿಗೆ ಇಲ್ಲ ಅಂತ ಹೇಳ್ತಾರೆ ಆಗ ಅದು ಒಂಥರ ಬೇಜಾರಾಗ್ತದೆ ರೈಟ್ ಒಂದು ಕರೆ ಇದೆ ಪ್ರಜ್ವಲ್ ಹಲೋ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ವೈಟ್ ಲವ್ ಬುದ್ಧಿ ಪಾತ್ರ ದಾದ ಪಂಪಿನ ಪಂಡ ಬಾಲೆ ನನ್ನ ಭವಿಷ್ಯದ ಎಡ್ಡೆ ಅವಕಾಶ ಈ ಒಂದ್ಸಲ ಅಂದ್ಕೇನ್ವೆ ಅದಾಗ ಪಂಪ ಕರ್ನಾಟಕ ಬಾಲ ಅಂದ್ ಕೆಲ ಪಂಪ ಮೂಲ ತುಳು ಪಾತಿ ಇರ್ದು ಕೆಲ ಮೇಲ ಉಂದೇಗೆ ಪಾತಿ ಇರ್ದು ಓಕೆ ಹಲೋ ಹಾ ಪಾತಿರ್ಲಿ ಸರ್ ಪಾತಿರ್ಲಿ ಕೇನಲ್ಲುಂಡತೆ ಅದಕ್ಕೆ ಈ ದಾದ ನೋಡ್ಕೊತಂದ್ರೆ ಯಾನು ಭಾರತದ ಅಲೆವ ನೋಡಿದೆ ಇಂಚೆ ಒಂದು ತೂನಗ ಮಸ್ತ್ ಬೇಜಾರ ಅವ್ರು ನೋಡು ಕಲಾವಿದಾಗ ಭಾಷೆ ಗಡಿ ದೇಶ ಒಂದು ದಾಲಜ್ಜಿ ಕಲಾವಿದ ನಮ್ಮ ಎಂಚ ಗೌರವ ಮಲ್ಕೊಡ್ಕೊಂಡ ಅಗುಲು ನಮ್ಮ ಸಂಸ್ಕೃತಿದ ಪ್ರತೀಕ ಅದು ಊರ್ ದಗ್ಲೆ ಅವಡು ಕಾಸರಗೋಡು ಅವಡು ಕರ್ನಾಟಕ ಅವಡು ಬೇರೆ ರಾಜ್ಯನೇ ಅವಡು ಅಂಡ್ ಟ್ರೋಲರ್ ಕೂಡ ಪಂಪು ನೀತೆ ನಮ್ಮ ಫಸ್ಟ್ ಅದ್ರ ಗೌರವ ಕೊರಡು ಬಂದ ಇತ್ತ ನಮ್ಮ ಊರ್ದ ಸಂಸ್ಕೃತಿ ನಿಜಲು ಬಿಂಬಿಸವರು ಕಲಾವಿದ ಉಂಡಲ್ಲ ಕಲಾವಿದನ ಬಸ್ ಕಷ್ಟೋಡಿಕೊಂಡ್ಕೊಂಡು ತೋಂದಿಕ್ಕುವ ಕಲಾವಿದ ಸೈಟ್ ಉಂಡಲ್ಲ ಕಲಾವಿದನ ಕಲೆ ಏಪಲ ಸೈಪು ಯೂಟ್ಯೂಬ್ ಕೂಡ ಆಯ್ತು ಜನಕಲನ ಮನಸ್ಸು ಒರಿಯುಂಡು ಈ ಕಾಲೋಡು ಇಂಚ ಇರ್ತನಿಗೆ ಈ ಕಾಲೋಡು ಇಂಚ ಅಭಿನಯ ಮಲ್ದಿರು ಪಂಪಿನ ಒಂದಿ ಸೂರತಿಕ್ಕೂ ಮಾತ್ರ ಕಲಾವಿದನ ಬದುಕು ಮಾತ್ರ ಅಂಚ ದಯಮಲ್ತದ ಮಾತೆಲ್ಲ ಸರ್ವಧರ್ಮ ಬಂಧುಗಳಡಕ್ಕೆ ಈಚೆ ನಮ್ಮ ಕಲಾವಿದಾಗ ಬೆರಿಸಾಯಕ ವರ್ಷ ಅಗಲಿನ ಜಾತಿ ಧರ್ಮ ರಾಜ್ಯ ಭಾಷೆ ಗಡಿತ ಒಂದಟ್ಟು ನಮ್ಮ ಲಕ್ಕನ್ ಕೊಚ್ಚಿ ನಮ್ಮ ಮೋರ್ಚೆ ಪಂಡ ತುಳುವೆರು ಶಾಂತಿ ಪ್ರಿಯರು ಮಾತ್ರ ನಮ್ಮ ದೇಶದಾಗ ಮಾತ್ರ ಸಪೋರ್ಟ್ ಮಾಡ್ತೇವೆ ಅಂತ ನಮ್ಮ ಪ್ರಜ್ವಲಿ ಸುವರ್ಣ ಮೆರೆಗ್ಲ ನಮ್ಮ ಬೆರಿಸಾಯಕ ಕೊರ್ತ ನಮ್ಮ ಬಿಲ್ಲರ ರಂಚ ಬಿಲ್ಲರ ಶೆಟ್ಟಿ ಒಂದು ಅವ್ರು ಬಂದ್ಕೊಂಡು ಬರ್ತೇವೆ ನಮ್ಮ ಬಾಲ ನಮ್ಮ ತುಳುನಾಡದ ಬಾಲ ಅಂಚೆ ಪಣ ನಮ್ಮ ಗೌರವ ಕೊಡ್ತಾ ಉಂಟೆ
ಎಸ್, ಖಂಡಿತ ಸರ್, ಖಂಡಿತ ಇರ್ನ ಪಾತಿರಲಕ್ಕನೆ ಸಮಸ್ತ ತುಳುವೇರು ಈ ರೀತಿಯ ಚಿಂತನೆ ಮಲ್ತೋನ್ಲೆ ಕಾವಡು ಪನ್ಪನ ಆಶಯ. ಧನ್ಯವಾದ ಸರ್, ಕರೆ ಮಲ್ತೀನಿ. ಎಸ್, ಒಂದಷ್ಟು ಮಾತುಗಳು ಅಥವಾ ಒಂದಷ್ಟು ಜನರ ಶುಭ ಹಾರೈಕೆಗಳ ಜೊತೆಯಲ್ಲಿ ಈ ರೀತಿಯಲ್ಲಿ ಇರಬೇಕನ್ನುವಂಥ ಮಾತುಗಳು ಕೂಡ ಇದ್ದೇ ಇರ್ತದೆ. ಪ್ರಜ್ವಲಿ ಅವರೇ, ನಾನು ತಾವು ಪಿಂಕಿ ಆಗಿರುವಾಗ ಹೇಗಿದ್ರಿ ಅಂತ ಕೇಳ್ತಾ ಇದ್ದೆ, ಹಾಗೆಯೇ ನಿಮ್ಮ ಊರು ಜೊತೆಗೆ ಅಲ್ಲಿ ಆ ಭಾಗದ ಬಗ್ಗೆ ಮಾತಾಡಬೇಕು. ಇನ್ನೊಂದು ಕರೆ ಇದೆ ಪ್ರಜ್ವಲ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಪ್ರಕಾಶ್ ಅಂತ, ಮಂಗಳೂರಿಂದ. ಎಸ್, ಮಾತಾಡಿ ಪ್ರಕಾಶ್ ಅವರೇ. ಪ್ರಜ್ವಲಿ ಸುವರ್ಣ ಅವರು ನಮ್ಮ ಜೊತೆಗಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಒಂದು ಒಳ್ಳೆ ಕಾರ್ಯಕ್ರಮ, ಒಂದು ಒಳ್ಳೆ ಪ್ರತಿಭೆಯನ್ನ ಕೂರಿಸಿ ಈ ಕಾರ್ಯಕ್ರಮದ ಮತ್ತು ಈ ಒಂದು ಏನ್ ನೀವೊಂದು ಹೆಸರಿಟ್ಟಿದ್ದೀರಾ ಅದಕ್ಕೊಂದು ನಿಜವಾದ ಅರ್ಥಪೂರ್ಣವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ. ಓಕೆ, ಒಳ್ಳೇದಾಗ್ಲಿ. ಅವರು ಇವಾಗ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದಾರೆ, ಟೆಲಿಫಿಲ್ಮ್ ಮಾಡ್ತಾ ಇದ್ದಾರೆ. ಹೌದು, ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಮಾಡಿ ಅವರ ಹೆಸರನ್ನ, ಅವರ ಊರಿನ ಹೆಸರನ್ನ, ಅವರ ತಂದೆ ತಾಯಿಯ ಹೆಸರನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಖಂಡಿತ ಸರ್, ನಿಮ್ಮೆಲ್ಲರ ಆಶೀರ್ವಾದ ಪ್ರಜ್ವಲಿ ಅವರ ಮೇಲೆ ಇರ್ಲಿ ಅಂತ ನಮ್ಮ ಆಶಯ. ಧನ್ಯವಾದ ಸರ್, ಕರೆ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರೈಟ್. ಸೊ ಆಶೀರ್ವಾದಗಳು ಸಿಗ್ತಾ ಇದೆ. ಈ ಆಶೀರ್ವಾದಗಳು ನಿಮಗೆ ದೊಡ್ಡ ಜವಾಬ್ದಾರಿಗಳಾಗಿರ್ತದೆ ಮುಂದಿನ ದಿನಗಳಲ್ಲಿ. ಸೊ ಏನು ಹೇಳಿ, ನಾನು ತಾವು ತಮ್ಮ ಊರಿನ ಬಗ್ಗೆ ಕೇಳ್ತಾ ಇದ್ದೆ. ಊರು ಯಾವುದು ಅಥವಾ ಆ ಭಾಗದ ಬಗ್ಗೆ ಹೇಳಬೇಕು ತಾವು ಅಂತ. ಅಂದ್ರೆ ನಮ್ದು ಕಾಸರಗೋಡು ಜಿಲ್ಲೆ, ಅದ್ರಲ್ಲಿ ಒಂದು ಮುಗು ಅಂತ ಚಿಕ್ಕ ಒಂದು ಗ್ರಾಮ, ಅಲ್ಲಿ ಇರುದು ನಾನು. ಓಕೆ, ಅಂದ್ರೆ ನಮ್ದು ಈಚೆ ಬರುವಾಗ ಏನಾಗ್ತದೆ ಅಂತ ನಾವು ಕೇರಳ ಮಲಯಾಳಿಯ ಅಂತ ಕೇಳ್ತಾರೆ. ಅಲ್ಲಿಂದ ಹೇಗೆ ಕನ್ನಡ ಗೊತ್ತು ಅಂತ ಕೇಳ್ತಾರೆ. ಸೊ ನಾವು ಗಡಿನಾಡ ಕನ್ನಡಿಗರು. ಸೊ ಯಾರಾದ್ರೂ ಏನಾದ್ರು ಹೇಳುವಾಗ ಇದು ಕೇರಳವಾ ಅಲ್ಲ ಕೇರಳವಾ ಕರ್ನಾಟಕವಾ ಅಂತ ಕೇಳುವಾಗ ನಾನು ಫಸ್ಟ್ ಹೇಳಿ ಇಲ್ಲ ನಾನು ತುಳುನಾಡು ಅಂತ. ಇವಾಗ ನಾನು ತುಳುವರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಕನ್ನಡ ಇವರಿಗೆ ಬರ್ತದೆ ಅಂತ. ಓಕೆ, ಸೊ ನಿಮ್ಮ ಊರಿನ ಬಗ್ಗೆ ಹೇಳೋದಾದ್ರೆ, ಆ ಪರಿಸರದ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಅಂತ, ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ರಶ್ಮಿತಾ, ನಾನು ವರ್ಕಾಡಿಂದ ಕಾಲ್ ಮಾಡ್ತಿರೋದು. ಓಕೆ, ಮಾತಾಡಿ. ಪ್ರಜ್ವಲ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಜ್ವಲಿ ನನ್ನ ತಂಗಿ, ಅಂದ್ರೆ ನನ್ನ ತಂಗಿ ಇರ್ತಾರೆ, ಕಸಿನ್. ಓಕೆ, ಹೇಗನಿಸ್ತಾ ಇದೆ ನಿಮಗೆ ಇವರನ್ನ ಈ ಒಂದು ವೇದಿಕೆಯಲ್ಲಿ ನೋಡೋದಕ್ಕೆ ಅಂತ? ತುಂಬಾ ಖುಷಿ ಇರ್ತದೆ ಅವರನ್ನು ನೋಡ್ಲಿಕ್ಕೆ. ಹಾಗೆ ಅಂದ್ರೆ ನಾನು ಅವರು ತುಂಬಾ ಕಸಿನ್ಸ್ ಎಲ್ಲ ನಾವು ಒಟ್ಟಿಗೆ ಇದ್ದೇವೆ. ಓಕೆ ಹಾಗೆ ಕಾಲ್ ಮಾಡಿದ್ದೀರಾ? ಓಕೆ, ಖಂಡಿತ. ಏನು ವಿಶ್ ಮಾಡ್ತೀರಾ ಅಮ್ಮ ತಾವು? ಇನ್ನು ಹೆಚ್ಚೆಚ್ಚು ಆಫರ್ಸ್ ಎಲ್ಲ ಸಿಗ್ಲಿ, ಕನ್ನಡ ಫಿಲ್ಮ್ ಅಲ್ಲಿ ಹಾಗೆ ತುಳು ಫಿಲ್ಮ್ ಅಲ್ಲೆಲ್ಲ ಸಿಗ್ಲಿ ಅಂತ ಆಶಿಸ್ತೇವೆ ನಾವು. ಖಂಡಿತ. ಧನ್ಯವಾದ ಕರೆ ಮಾಡಿರೋದಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ ಓಕೆ. ಆ ಊರಿನ ಬಗ್ಗೆ ಕೇಳ್ತಾ ಇದೆ. ಆ ಪರಿಸರ ಹೇಗಿತ್ತು ನಿಮಗೆ ಬಾಲ್ಯದಿಂದ ಇಲ್ಲಿಯವರೆಗೆ? ನಿಮ್ಮ ಊರು, ನಿಮ್ಮ ಪರಿಸರ ಅಂದ್ರೆ ಎಲ್ರು ಸಪೋರ್ಟ್ ಮಾಡ್ತಾರೆ. ಬ್ಯಾಕ್ ಇಂದ ಯಾರು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಹೇಳಿದವರೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿತ್ತು. ಈಗ ನಮ್ಗೆ ನಮ್ಮೂರಲ್ಲಿ 1 ತಿಂಗಳು ಕಾರ್ತಿಕ ಪೂಜೆ ಆಗ್ತಾ ಉಂಟು. ಆಗ ಬರುವಾಗ ಯಾರಾದ್ರೂ ಎಲ್ರು ಕೇಳ್ತಾರೆ, ಅಂದ್ರೆ ಯಾವ್ದುಂಟು ನೆಕ್ಸ್ಟ್, ಯಾವಾಗ ರಿಲೀಸ್, ಹಾಗೆ ಅಂತ ಕೇಳಿದ್ರೆ ನಂಗೆ ಕೂಡ ಖುಷಿ ಆಗ್ತದೆ. ಎಲ್ರಿಗೂ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆ ರೀತಿಯ ಪ್ರೀತಿಯಿಂದ ಮಾತನಾಡಿಸುವಂತಾಗಿದ್ದು ನಿಮ್ಮ ಕಲೆಯಿಂದಾಗಿ ಅಂತ. ಖಂಡಿತ. ಒಂದು ಕೇಳಬೇಕು, ತಂದೆ ತಾಯಿ ಅಕ್ಕ ಅಣ್ಣ ಅಂತ ಬಂದಾಗ ಬಾಲ್ಯದಲ್ಲಿ ಆ ದಿನಗಳು, ಒಂದು ಕುಟುಂಬ ಜೊತೆ ನೀವೆಲ್ಲ ಮಕ್ಕಳು, ಹೇಗಿತ್ತು ಆ ದಿನಗಳು ನಿಮಗೆ ಅಂತ? ಎಷ್ಟು ಖುಷಿ ಇದೆ ಅದರ ಬಗ್ಗೆ? ಅದು ಅಂದ್ರೆ ಆ ಮೆಮೊರೀಸ್ ಈಗ ಅದು ಸಿಗುದಿಲ್ಲ. ಏನಾದ್ರೂ ಒಂದು ಮೆಮೊರೀಸ್ ಹೇಳ್ಬಹುದಾ ನಿಮ್ಗೆ? ಏನಾದ್ರೂ ನೆನಪಾಗುವಂಥದ್ದು, ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಆ ಬಾಲ್ಯದಲ್ಲಿ ಇರುವಾಗ, ನೀವು ಅಣ್ಣ ಅಕ್ಕ ಎಲ್ಲ ಇರುವಾಗ? ತುಂಬಾ ಆಟ ಆಡ್ತಾ ಇದ್ದೆವು ನಾವು, ಅಕ್ಕ ಅಣ್ಣ. ಈಗ ಹಾಗೆ ಆಟ ಆಡ್ಲಿಕ್ಕೆ ನಮ್ಗೆ ಟೈಮೇ ಸಿಗುದಿಲ್ಲ. ಅಂದ್ರೆ ಅವರು ಕೆಲಸದಲ್ಲಿ ಇರ್ತಾರೆ. ಮತ್ತೆ ಅಂದ್ರೆ ತುಂಬಾ ಒಂಥರ ನಾವು ಆಟ ಆಡ್ತಾ ಎಲ್ರು ಆಟ ಆಡ್ತಾರೆ, ಬಟ್ ಅದೇ ಒಂದು ಖುಷಿ ಅಲ್ವಾ. ಮತ್ತೆ ಅಂದ್ರೆ ಅಮ್ಮ ಅಪ್ಪ ಅಂತ ಹೇಳಿದ್ರೆ, ಅಪ್ಪ ನಾನ್ ಚಿಕ್ಕದಿರುವಾಗ್ಲೇ ತೀರ್ಕೊಂಡ್ರು. ಮತ್ತೆ ಅಮ್ಮ ಮತ್ತೆ ದೊಡ್ಡ ಇದ್ದಾರೆ, ಅಂದ್ರೆ ಅಮ್ಮನ ಅಜ್ಜಿ ದೊಡ್ಡ ಅಂತ ಹೇಳುದು. ಹಾಗೆ ನಾವು ಈಗ 5 ಮಂದಿ. ಅದ್ರಲ್ಲಿ ಈಗ ಅಕ್ಕನಿಗೆ ಮದುವೆ ಆಗಿದೆ, ಅವಳಲ್ಲಿದ್ದಾಳೆ. ಅಣ್ಣ ಈಗ ಕೆಲ್ಸಕ್ಕೆ ಇಲ್ಲಿ ಬಂದಿದೆ. ಈಗ ನಾವು 3 ಇರುದು ಮನೆಯಲ್ಲಿ. ನನ್ಗೆ ಬೋರ್ ಆಗ್ತಾ ಇರ್ತದೆ, ಏನಾದ್ರೂ ಬೊಬ್ಬೆ ಆಗ್ತಾ ಇರ್ತೇನೆ. ನೀವು ಇವಾಗ್ಲೂ ಆಟ ಆಡ್ತಾ ಇರ್ತೀರಾ ಅಂದ್ರೆ ನಮ್ಮನೆ ಅದೇ ನಾನು ಹೇಳಿದಲ್ಲ, ನಾನ್ ಚಿಕ್ಕದು ಅಂತ ಹೇಳಿದಲ್ಲ, ಅದೇ
ಹಾಗೆ ನಾನು ಹಾಗೆ ಇರ್ತೇನೆ. ನಂಗೆ ಅವ್ರು ಹೇಳುದಕ್ಕೂ ನೀವು ಇರೋದಕ್ಕೂ ಸಾಮ್ಯತೆ ಇದೆ, ಅಂದ್ರೆ ಒಂದೇ ರೀತಿ ಇದೆ ಅಂತ. ಚಿಕ್ಕ ಇರುವಾಗ ಯಾವ ರೀತಿ ಇರ್ತದೆ ಅಂದ್ರೆ ಸಣ್ಣದಿರುವಾಗ ಯಾವ ರೀತಿ ಇರ್ತಾರೆ, ಅದೇ ರೀತಿ ಈಗಲೂ ಕೂಡ ತಾವು ಇದ್ದೀರಾ, ರೈಟ್? ಈ ನಡುವೆ ನಾನು ಕೇಳಬೇಕು, ಸಣ್ಣದಿರುವಾಗಲೇ ವೇದಿಕೆಗಳನ್ನ ಒಂದೊಂದಾಗಿ ಹೆಜ್ಜೆ ಇಡ್ತೀರಾ. ಸೊ ಆ ವೇದಿಕೆಗಳು ಏನೇ ಇರ್ಬೋದು, ಸ್ಕೂಲ್ ಡೇಸ್ ಅಲ್ಲಿ ಇರ್ಬೋದು ಅಥವಾ ಕಾಲೇಜ್ ಡೇಸ್ ಅಲ್ಲಿ ಇರ್ಬೋದು, ನಿಮ್ಮ ಜೀವನದಲ್ಲಿ ನೀವು ಈ ಕ್ಷೇತ್ರದಲ್ಲಿ ನಿಲ್ಬಹುದು ಅಥವಾ ಹೋಗ್ಬೋದು ಅನ್ನುವಂಥದ್ದು ಯಾವತ್ತು ಆಯ್ತು, ಯಾವಾಗ ಆಯ್ತು ಅನ್ನಂತ ಕೇಳ್ತೀನಿ. ಅದಕ್ಕೆ ಮುನ್ನ ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ಕರೆ ಕಟ್ಟ ಇದೆ, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ನಾನು ಕೇಳಿದೆ, ಆ ಒಂದು ಕ್ಷೇತ್ರದಲ್ಲಿ ನಮಗೂ ಅಷ್ಟೇ, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ನಾನು ಹೋಗ್ಬೋದು ಅನ್ನುವಂಥ ಧೈರ್ಯ ಬರುತ್ತೆ. ಯಾವುದೋ ಒಂದು ಕಾರಣ ಆಗಿರ್ಬೋದು, ಯಾವುದಿದೆ ಕಾರಣ, ಅಥವಾ ಯಾವಾಗ ನಿಮಗೆ ಅನಿಸ್ತು ಕ್ಷೇತ್ರ ನಾನು ನಿಲ್ಬೋದು, ಅಥವಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೋಗ್ಬೋದು ಅನ್ನುವಂಥದ್ದು ಯಾವಾಗ ಧೈರ್ಯ ಬಂತು ನಿಮಗೆ ಅಂತ? ಅಂದ್ರೆ ಈಗ ನನಗೆ ಒಂದು ಸ್ಟೇಜ್ ಫಿಯರ್ ಅಷ್ಟು ಇಲ್ಲ, ಕಮ್ಮಿ ಇರುತ್ತೆ. ಓಕೆ. ಹಾಗೆ ನಾನು ಸ್ಟೇಜ್ಗೆ ಹೋದ್ರೆ ನಂಗೆ ಎಲ್ಲರೂ ನೋಡುವಾಗ ಒಂಥರ ಖುಷಿ ಆಗ್ತದೆ. ಹಾಗೆ ಭಯವಿಲ್ಲದೆ ನೀವು ಹೋಗ್ತಾರೆ. ಓಕೆ ಓಕೆ, ಭಯ ಇಲ್ಲದೆ ವೇದಿಕೆಯಲ್ಲಿ ಇರೋ ಕಾರಣ ನಿಮಗೆ ಅದೆಲ್ಲ ಒಂದು ಧೈರ್ಯ ಆಗಿಯೇ ಬಂತು. ಎಸ್, ರೈಟ್. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಮಾತಾಡ್ಬೇಕು ಸರ್. ನಿಮ್ಮ ಊರಿನ ಪ್ರತಿಭೆ ಪ್ರಜ್ವಲಿ ಸುವರ್ಣ ಇದ್ದಾರೆ. ನನ್ನ ಚಿಕ್ಕಪ್ಪನ ಮಗಳು. ಓಕೆ, ಮಾತಾಡಬೇಕು. ನೀವು ಪ್ರಜ್ವಲಿ ಅವರನ್ನ ಏನಂತ ಕರಿತೀರಾ ಸರ್? ಪಿಂಕಿ ಅಂತ ಕರೆಯುದು. ಓಕೆ, ಪಿಂಕಿ ಅಂತ ಕರೆಯುದು. ಪಿಂಕಿ ಅವರನ್ನ ಸಣ್ಣದಿರುವಾಗದಿಂದ ಈಗಿನವರೆಗೆ ನೋಡ್ತಾ ಇದ್ದೀರಾ. ಹೇಗೆ ಪಿಂಕಿ ಅವರು ನಿಮಗೆ ಅಂತ? ತೊಂದ್ರೆ ಇಲ್ಲ, ಒಳ್ಳೆ ಹುಡುಗಿ. ಓಕೆ, ತೊಂದ್ರೆ ಇಲ್ಲ, ಒಳ್ಳೆ ಹುಡುಗಿ, ಏನ್ ಸಮಸ್ಯೆ ಇಲ್ಲ ಹಾಗಾದ್ರೆ. ಓಕೆ, ಇವರ ಪ್ರತಿಭೆ ಬಗ್ಗೆ ಹೇಳ್ಬೇಕು ಸರ್. ನಿಮಗೆ ಎಷ್ಟು ಖುಷಿ ಇದೆ? ಖುಷಿ ಆಗ್ತದೆ. ಓಕೆ, ಖುಷಿ ಆಗ್ತದೆ. ಏನ್ ವಿಶ್ ಮಾಡ್ತೀರಾ ಅವರಿಗೆ? ಇನ್ನು ಹೆಚ್ಚೆಚ್ಚು ತುಳು ಕನ್ನಡ ಸಿನಿಮಾದಲ್ಲಿ ಎಲ್ಲ ಅವಕಾಶ ಸಿಗ್ಲಿ ಅಂತ. ಓಕೆ ಓಕೆ, ಖಂಡಿತ ಸರ್. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಒಂದು ಫ್ಯಾಮಿಲಿ ಅಂತ ಬಂದಾಗ ಒಂದು ಸಂಬಂಧಿಕರು ನಮ್ಮ ಜೊತೆ ಇರುವವರು ಯಾವತ್ತು ಅವ್ರಿಗೊಂದು ಖುಷಿ, ನಮ್ಮ ಮನೆಯ ಪ್ರತಿಭೆ ಇವತ್ತು ಒಂದಷ್ಟು ವೇದಿಕೆಗಳಲ್ಲಿ ಮಿಂಚ್ತಾ ಇದೆ ಅಂತ, ಅದೆಲ್ಲ ಕಾಣಿಸ್ತಾ ಇದೆ. ಓಕೆ, ಎಷ್ಟು ಖುಷಿ ಆಗ್ತದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಉಂಟು. ಅಂದ್ರೆ ಎಲ್ರು ನನ್ಗೆ ನಿಜವಾಗಿ ಅಂದ್ರೆ ಎಲ್ರು ರೆಸ್ಪಾನ್ಸ್ ಮಾಡ್ತಾರೆ ನಾನೊಂದು ಮೆಸೇಜ್ ಹಾಕಿದ್ರೆ. ಬಟ್ ನಂಗೆ ಅದು ನೋಡ್ಲಿಕ್ಕೆ ಟೈಮ್ ಸಿಗುದಿಲ್ಲ. ಆಗ ಒಮ್ಮೆ ಬೇಜಾರಾಗ್ತದೆ. ಬಟ್ ಸ್ವಲ್ಪ ದಿವಸ ಕಳೆದ್ಮೇಲೆ ನಾನು ರಿಪ್ಲೈ ಕೊಡ್ತೇನೆ. ಆಗ ಕೂಡ ಅವರು ಅದೇ ರೀತಿಯಲ್ಲಿ ಓಕೆ ಥ್ಯಾಂಕ್ ಯು ಅಂತ ಹೇಳುವಾಗ. ಓಕೆ ಓಕೆ, ರೈಟ್. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಹಲೋ, ಎಸ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಅದು ಸಿಂಧು ಅಂತ, ತಲಪಾಡಿಯಿಂದ. ಓಕೆ, ಎಸ್, ಮಾತಾಡ್ಬೇಕು ಸರ್. ಹಲೋ ಹಲೋ, ಸಿಂಧು ಅವರಾ? ಓಕೆ ಓಕೆ ಸಿಂಧು. ಓಕೆ, ಮಾತಾಡಿ ಅಮ್ಮ. ಹಾಯ್ ಪ್ರಜ್ವಲಿ. ಹಾಯ್. ಓಕೆ, ಏನ್ ಹೇಳ್ತೀರಾ ಪ್ರಜ್ವಲಿ ಅವ್ರ ಬಗ್ಗೆ? ತುಳುಟು ಪಾತಿರ್ಲಿ ದಾದ ಪಂಪರ್ ದಾಲ ಬಂದಜಿ ಎಂಚೊಲ್ಲ ಅಂಚನೆ ಉಪ್ಪಲು ಮಸ್ತ್ ಐಟೆ ಅಂತೊಂದುಲ್ಲಲು. ಓಕೆ, ಸಿಂಧು ಎಸ್ ಈರಂಬೆರ್ನ ಫ್ರೆಂಡಾ ಫ್ಯಾಮಿಲಿ? ಅಲ್ಲ, ಸೀನಿಯರ್. ಓಕೆ, ಕಾಲೇಜ್ ದ ಸೀನಿಯರ್ ಒಂಜಿ ಜೂನಿಯರ್ ಈ ವೇದಿಕೆ ಅತನ ಈ ರೀತಿದ ಯಶಸ್ಸು ಪೂರ ತಿಕ್ಕೊಂದು ನೀರಿಗೆ ಒಂಜಿ ಸೀನಿಯರ್ ತೂನಗ ಎಂಚ ಆಪುಂಡು ಈ ಜೂನಿಯರ್? ಮಸ್ತ್ ಖುಷಿ ಆಪುಂಡು. ಕಾಲೇಜ್ ಮಸ್ತ್ ಲೈವ್ಲಿ ಅದು ಕಾಲೇಜ್ ಅಲ್ಲಿ ತೂನಗನೆ ಖುಷಿ ಆಪುಂಡು. ತೆಲ್ತೊಂದು ಪಾತೆರೊಂದು ಎಲ್ಲಿ ಜೋಕ್ ಲೆಕ್ಕ. ಓಕೆ, ಸೊ ಇದು ಟ್ಯಾಲೆಂಟ್ ಪೂರ ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಮಲ್ಪೋಲ್. ಓಕೆ ಮಸ್ತ್ ಖುಷಿ ಆಪುಂಡು. ಓಕೆ, ಪ್ರಜ್ವಲಿಡ ಈರ್ ನೋಟ್ ಮಂತ ನಂಚಿನ ಒಂಜಿ ಎಡ್ಡೆ ಗುಣದಾದ ಅಂತ ಪನೊಲಿ ಅಂದ್ ಎಡ್ಡೆ ಗುಣ ಈಸ್ ಡೌನ್ ಲೈಕ್ ಏದಲ ಲೈಕ್ ಮಲ್ಲಚ್ಚಿಗೆ ತೂಪೌಜಲ್ ದಾಲೇಜಿ ಬತ್ ಪಾರ್ಟಿ ಇರೋಲೆ ಅಂಚ ಸ್ಟಾರ್ಡಮ್ ದಾಲ ತೂಪೌಜಲ್ ಲೈಕ್ ಮಸ್ತ್ ಇಷ್ಟ ಆಗ್ತದೆ. ಖಂಡಿತ ಇರ್ನ ಪ್ರೀತಿ ಸಹಕಾರ ಇರ್ನ ಜೂನಿಯರ್ ನೊಟ್ಟಿಗೆ ಎಂಚಿನ ಇಪ್ಪಡಂದಕ್ಕೆ ಏನೋನ್ವಾ. ಎಸ್, ಧನ್ಯವಾದ. ಆಲ್ ದಿ ಬೆಸ್ಟ್ ಪ್ರಜ್ವಲಿ. ಥ್ಯಾಂಕ್ ಯು. ಎಸ್ ಖಂಡಿತ. ಪ್ರಜ್ವಲಿ ಅವರ ಜೊತೆ ಮಾತನಾಡೋದು ಬಹಳಷ್ಟಿದೆ. ಅಂದರೆ ಜರ್ನಿ ಅನ್ನೋದು ಆ ಧೈರ್ಯದಲ್ಲಿ ಪ್ರಾರಂಭ ಆಯಿತು. ಆ ಧೈರ್ಯ ಎಷ್ಟೆಲ್ಲ ವೇದಿಕೆಗಳನ್ನು ಸೃಷ್ಟಿ ಮಾಡ್ತು. ಜೊತೆಗೆ ಆ ವೇದಿಕೆಗಳು ಮತ್ತಷ್ಟು ಆ ವೇದಿಕೆಗಳಿಗೆ ಪ್ರಜ್ವಲಿ ಅವರನ್ನು
ಅವರ ಪ್ರತಿಭೆಯನ್ನು ಪ್ರಜ್ವಲಿಸ್ತಾ ಕೊಂಡೋಗ್ತದೆ. ಹಾಗಾದರೆ ಯಾವೆಲ್ಲ ವೇದಿಕೆಗಳು ಸಿಕ್ಕಿತು, ಜೊತೆಗೆ ಆಲ್ಬಮ್ ಸಾಂಗಲ್ಲಿ ನಟನೆ ಮಾಡಿದವರು, ಕಿರುಚಿತ್ರದಲ್ಲಿ ನಟನೆ ಮಾಡಿದವರು, ಸದ್ಯ ತುಳು ಸಿನಿಮಾ ರಂಗದತ್ತ ಹೆಜ್ಜೆ ಇಡುವಂತಾಗಿದ್ದು ಹೇಗೆ ಅನ್ನುವಂಥದ್ದಿದೆ. ಅವ್ರ ಹತ್ರ ಮಾತಾಡ್ತೀವಿ. ಅದಕ್ಕೆ ಮುನ್ನ ಪುಟ್ಟ ವಿರಾಮ. We care for your best interest. Canara Bank Special Deposit Scheme. 7.5% per annum for 666 days. Canara Bank. Together we can. ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆದರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟಿ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿನ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ಮಹೇಶ್ ಹಾಸ್ಪಿಟಲ್ಸ್ ಬ್ರಹ್ಮಾವರ. ನಿಮ್ಮ ಆರೋಗ್ಯ ಸೇವೆಯಲ್ಲಿ ನಾವಿದ್ದೇವೆ ರೌಂಡ್ ದಿ ಕ್ಲಾಕ್. ಒಪಿಡಿಯಿಂದ ಐಸಿಯು ತನಕ ಗುಣಮಟ್ಟದ ಟ್ರೀಟ್ಮೆಂಟ್. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ. ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್, ಫಾರ್ಮಸಿ 24 ಅವರ್ಸ್. ಅತ್ಯಾಧುನಿಕ ಇಕ್ವಿಪ್ಮೆಂಟ್ಸ್, ತಜ್ಞ ವೈದ್ಯರಿಂದ ಆರೈಕೆ. ಮಹೇಶ್ ಆಸ್ಪತ್ರೆ. ಆರೋಗ್ಯ ಮತ್ತು ಆರೈಕೆ ನಮ್ಮ ಮೊದಲ ಆದ್ಯತೆ. ನಿಮ್ಮ ಕನಸಿನ ಕಾರನ್ನ ಖರೀದಿಸಬೇಕೆ? ಮತ್ಯಾಕ್ ತಡ? ಹಿಂದೆ ಭೇಟಿ ನೀಡಿ ದಿ ಕಾರ್ಸ್ ಕಲೆಕ್ಟಿವ್. ಉತ್ತಮ ಗುಣಮಟ್ಟದ ವಿವಿಧ ಶ್ರೇಣಿಯ ಬಳಸಿದ ಕಾರುಗಳು ಲಭ್ಯ. 1 ವರ್ಷದವರೆಗೆ ವ್ಯಾರಂಟಿ, ಉಚಿತ ಮಾಲೀಕತ್ವ ವರ್ಗಾವಣೆ, ಎಕ್ಸ್ಚೇಂಜ್ ಬೋನಸ್, ಉಚಿತ ಆಂಟಿ ರಸ್ಟ್ ಕೋಟಿಂಗ್, ಇನ್ನೂ ಅತ್ಯಾಕರ್ಷಕ ಕೊಡುಗೆಗಳು. ನಿಮ್ಮ ಕನಸಿನ ಕಾರು ಹಿಂದೆ ಖರೀದಿಸಿ ಮತ್ತು ಜನವರಿ 2023ರಿಂದ ಮಾತ್ರ ಇಎಂಐ ಪಾವತಿಸಿ. ದಿ ಕಾರ್ಸ್ ಕಲೆಕ್ಟಿವ್, ಎಂಜಿ ಶೋರೂಮ್ ಬಳಿ, ಕುಳೂರು ಕಾವೂರು ರಸ್ತೆ, ಮಂಗಳೂರು. ಗಣೇಶ್ ಮಾರ್ಬಲ್ಸ್ ಎದುರು, NH66, ನಿಟ್ಟೂರು, ಉಡುಪಿ. ಅತ್ಯುತ್ತಮ ಸೀಸನಲ್ ಆಫರ್ಗಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9761052222 www.thecarscollective.com. ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಪ್ರಜ್ವಲಿ ಸುವರ್ಣ ಇದ್ದಾರೆ. ಪ್ರಜ್ವಲಿಸ್ತಾ ಇರುವಂಥ ಒಬ್ಬ ಅದ್ಭುತ ಪ್ರತಿಭೆ. ಹಾಗಾಗಿ ಅವರ ಜೀವನದ ಬಗ್ಗೆ ಅವರ ಹತ್ರನೇ ಮಾತನಾಡ್ತಾ ಇದ್ವಿ. ಏನು ಹೇಳ್ತಾರೆ, ಮುಂದಿನ ಹೆಜ್ಜೆಗಳ ಬಗ್ಗೆ ಅನ್ನುವಂಥದ್ದು ಇದೆ. ನಾನು ಕೇಳಬೇಕು ಈ ಸಂದರ್ಭದಲ್ಲಿ ಯಾವ ಆಲ್ಬಮ್ ಸಾಂಗ್ ಮೊದಲ ಆಯಿತು ಅಂತ. ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ರೇಷ್ಮಾ ಶೆಟ್ಟಿ ಅಂತ. ಓಕೆ, ಮಾತಾಡಿ. ಇವತ್ತು ಕಾರ್ಯಕ್ರಮದಲ್ಲಿ ಪ್ರಜ್ವಲಿ ಸುವರ್ಣ ಇದ್ದಾರೆ. ಹಾಯ್ ಪ್ರಜ್ಜು. ಹಾಯ್. ಎಂಚಲ್ಲಾರು? ಸೂಪರ್.
ಕನ್ನಡ ಪಾತಿರೋಡ ಇಜ್ಜಿ ಇರೆ ಕನ್ನಡ ಸುಲಭ ಕನ್ನಡ ತುಳು ಅಂಡ ತುಳು ಓಲಾವು ಪಾತಿರ್ಲಿ ಎಂಕ ತುಳುವೇ ನಮ್ಮ ಭಾಷೆ ಅದೇ ತುಳು ಪಾತಿರ್ಲಿ ಪಾತಿರ್ಲಿ ಗೊತ್ತ ಏನ್ ಕನ್ನಡ ತುಂಡು ವರ್ಕ್ ಓಕೆ ದಾದ ಮನ್ಪರಿ ಪ್ರಜ್ವಲಿಯರ್ನ ಬಗ್ಗೆ ಇಸ್ ವೆರಿ ಕ್ಯೂಟ್ ಅಂಡ್ ಅಲೆಗ್ ಮಸ್ತ್ ಟ್ಯಾಲೆಂಟ್ ಉಂಡು ಬಂಡ ಅಲೆಗೆ ಒಂಜಿ ಎನ್ನ ಮಗಲ್ನ ಆಲ್ಬಮ್ ಸಾಂಗ್ ಎನ್ನ ಮಗಲ್ನ ಮದರ್ ಆದ ಆಲ್ ಮಂದಿತ್ತಲು ಓಕೆ ಅಪ್ಪಗ ಯಾನ್ ಅಲೆಗ್ ಫಸ್ಟ್ ಟೈಮ್ ತೂಯಿನಿ ನಾನು ಮಸ್ತ್ ಜನಕ್ಕೆ ಅಲ್ಲಿಂದ ರೆಫರ್ ಮಾಡ್ತಿದ್ದಿಲ್ಲ ಬಂಡ ಅಲ್ಲಿಗೆ ಅಲ್ಲಿನ ಆಕ್ಟಿಂಗ್ ಅಂತ ಗೊತ್ತೈತೆ ಶೂಟಿಂಗ್ ಟೈಮ್ ಪೂರ ನಿತ್ತೆ ಅವಳ ಅಲ್ಲಿನೊಟ್ಟಿಗೆ ಅನ್ಸಾದು ಅಂತೂತೆ ಅವಳ ಅಲ್ಲಿ ಮಸ್ತ್ ಬೇಗ ಆ ಶೂಟಿಂಗ್ ಇಂಚಿನ ಸ್ಟೋರಿ ಉಂಡ ಅಲ್ಲಿ ಬೇಗ ಕ್ಯಾರೆಕ್ಟರ್ ದೇತೊಂದು ಬೇಗ ಏನು ಎಕ್ದಮ್ ನ್ಯಾಚುರಲ್ ಆದ್ ಮಂತೊಂದಿತ್ತಲ್ಲ ಸೊ ಏನ್ ಬ್ಯಾಂಗ್ಳೂರ್ ಲೈಕ್ ಅವ್ರಿಗೆ ರೆಫರ್ ಮಾಡಿದ ಸೇಮ್ ಪಂಡ ಬೇಗ ದೇತೊಂದಿಲ್ಲ ಅಲ್ಲಿ ಮಸ್ತ್ ಎಡ್ಡೆ ಆಕ್ಟ್ ಮನ್ಪೊಲಿ ಅಲ್ಲಿಗೆ ಅಷ್ಟು ಟ್ಯಾಲೆಂಟ್ ಉಂಡ ಅಲ್ಲಿಗೆ ಒಂದು ಖಂಡಿತ ದಾದ ಮನ್ಪರಿ ಈ ಒಂಜಿ ವೇದಿಕೆ ಇಡುಲ್ಲೇರಿ ಪ್ರಜ್ವಲೇರಿ ಅಲ್ಲಿಗೆ ದಾದ ಪಂಚೆಂದ ಎಸ್ ದಾದ ವಿಶ್ ಮನ್ಪರ್ ಅವ್ರು ತದನ ಸಜೆಸ್ಟ್ ಮಲ್ಪುಂಡ ದಾದ ಮನ್ಪರ್ ಅಲ್ಲಿ ಒಂತೆ ಇನ್ನೋಸೆಂಟ್ ಅವಿನ ಅಲ್ಲಿ ಬಿಡುಡು ಅಲ್ಲಿ ಪಂಡ ನನ್ನೆಲ್ಲ ಬೋಲ್ಡ್ ಆವಡು ಅಂತೆ ಓಕೆ ದಯಪಂಡ ಅಲ್ಲಿಗೆ ನನ್ನೆಲ್ಲ ಅಷ್ಟೊಂದು ಇಜ್ಜೆ ಅಲ್ಲಿ ಒಂತೆ ನನ್ನೆಲ್ಲ ಮಸ್ತ್ ಪಾತಿಡು ಜನಕಲ್ದ ಓಕೆ ಅಂಡ್ ಅವು ಒಂಜಿ ಸಜೆಸ್ಟ್ ಮನ್ಪೇನ್ ಬೊಕ ಎಸಿಟೇಟ್ ಆ ಒಂದ್ ಇಂಚ ಅದಲ್ಲ ನಾಚಿಕೆ ಪೂರ ಬಿಡುತ್ತೆ ಅಟ್ಲೀಸ್ಟ್ ಪಾತಿರೋಡು ಪಂಡ ಈ ಫೀಲ್ಡ್ ಗೆ ಬರೋಡಂಡ ಇತ್ತು ನಮ್ಮ ಮಾತೇಕ್ಲ ರೆಡಿ ಉಪ್ಪುಡು ಪಂಡ ಮಾತೇಕ್ ರೆಡಿ ಪಂಡ ನಮ್ಮ ಇತ್ತಂ ಬೋಲ್ಡ್ ಆದು ಪಡು ಕ್ಯಾರೆಕ್ಟರ್ ಕೊಂಡ ಸಡನ್ ಮನ್ಪೆರ ರೆಡಿ ಉಪ್ಪುಡು ಅಂಚ ಅಲ್ಲಿ ಅವೇನ್ ರೆಡಿ ಮಂತು ನೋಡಲ್ ಬೊಕ್ಕ ಒಂಜಿ ಶೀಸ್ ಲೈಕ್ ಮೈ ಎನ್ನ ಒಂಜಿ ಸಿಸ್ಟರ್ ಅಲ್ಲ ಅಂಚ ಅಲ್ಲಿಗೆ ಅನ್ ವೇಪಲ ಅಲ್ನ ಒಂಜಿ ಎಡ್ಡೆ ಅಲ್ಲಿ ಮಸ್ತ್ ಎಡ್ಡೆ ಅವಡು ಅಲ್ಲಿಗೆ ಮಸ್ತ್ ಎಡ್ಡೆ ಒಂದು ಬರಡು ಚಾನ್ಸಸ್ ಬರಡು ಅಲ್ಲಿಗೆ ಅನ್ ಖಂಡಿತ ಬ್ಲೆಸ್ ಮನ್ಪುವೆ ಅಲ್ಲಿಗೆ ಅನ್ ಆಶೀರ್ವಾದ ಮನ್ಪುವೆ ಖಂಡಿತ ಧನ್ಯವಾದ ಕರೆ ಮಾಡಿ ಥ್ಯಾಂಕ್ ಯು ಮಗ ಗಾಡ್ ಬ್ಲೆಸ್ ಯು ಧನ್ಯವಾದ ಆಶೀರ್ವಾದಗಳು ಅಥವಾ ಶುಭ ಹಾರೈಕೆಗಳು ಅಥವಾ ಸಹಕಾರ ಕೊಡ್ತೀವಿ ಅನ್ನುವಂಥ ಧೈರ್ಯದ ಮಾತುಗಳು ನಾವೇನಾದರೂ ಸಾಧನೆ ಮಾಡಬೇಕು ಮಾಡ್ತಾ ಇರಬೇಕು ಮುಂದೆ ಹೋಗ್ತಾ ಇರಬೇಕನ್ನುವಂಥ ಆ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತದೆ ಅಂತ. ಆಲ್ಬಮ್ ಸಾಂಗ್ಗಳ ಬಗ್ಗೆ ನಿಮ್ಮ ಮೊದಲ ಹೆಜ್ಜೆ ಆಲ್ಬಮ್ ಸಾಂಗು ಅಥವಾ ಶಾರ್ಟ್ ಫಿಲ್ಮ್ ಆಗಿತ್ತಾ, ಏನಾಗಿತ್ತು, ಅದು ಹೇಗೆ ಬಂತು ಅನ್ನುವಂಥದ್ದು ಬೇಕು. ಫಸ್ಟ್ ನಾನು ಕ್ಯಾಮರಾ ಫೇಸ್ ಮಾಡಿದ ಅಂತ ಹೇಳಿದ್ರೆ ಆಂಕರಿಂಗ್ ಮಾಡೋದ್ರಲ್ಲಿ, ಅಂದ್ರೆ ಕಲಾಂಜಲಿ ಕ್ರಿಯೇಷನ್ ಅಲ್ಲಿ ಫಸ್ಟ್ ನಂಗೆ ಆಪರ್ಚುನಿಟಿ ಸಿಕ್ಕಿದ್ದು. ಆವಾಗ ನಾನು ಕ್ಯಾಮರಾದ ಮುಂದೆ ಏನಿದ್ರು ಅಂದ್ರೆ ಮೊದಲೆಲ್ಲ ಸ್ಟೇಜ್ ಅಲ್ಲೆಲ್ಲ ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಸ್ಟೇಜ್ ಇಂದ ಮೆಲ್ಲಗೆ ಕ್ಯಾಮರಾದ ಮುಂದೆ ಬಂದ್ರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮೊದಲು ಕ್ಯಾಮರಾದ ಮುಂದೆ ಬಂದಾಗ? ಒಳ್ಳೇದಿತ್ತು ಎಕ್ಸ್ಪೀರಿಯನ್ಸ್. ಅಂದ್ರೆ ಕ್ಯಾಮರಾ ಅಂದ್ರೆ ಆ ಟೀಮ್ ಅಲ್ಲಿ ನಮ್ಗೆ ನಾವು ಬೇರೆ ಅಂತ ಅನ್ಸ್ತಾ ಇರ್ಲಿಲ್ಲ. ಫಸ್ಟ್ ಟೈಮ್ ಹೋದ್ರು ಮೊದಲೇ ಪರಿಚಯ ಇದ್ದವರ ಹಾಗೆ ಇದ್ರು. ಓಕೆ, ಎಲ್ಲ ಟೀಮ್ ಅವರೆಲ್ಲ ಒಂದೇ ಮನೆಯವರ ರೀತಿಯಲ್ಲಿ ಇದ್ರು, ಹಾಗಾಗಿ ನಿಮ್ಗೆ ಯಾವುದು ಹೊಸತು ಅಂತ ಅನಿಸ್ತಿಲ್ಲ? ನರ್ವಸ್ ಆಗ್ಲಿಲ್ಲ ಅಷ್ಟು, ಬಟ್ ಅದೇ ಸ್ಲ್ಯಾಂಗ್ ಸ್ವಲ್ಪ ಕನ್ನಡ ನಮ್ದು ಆಚೆ ಇದ್ದು ಕನ್ನಡ ಬರ್ತದೆ ಅಷ್ಟೇ. ಓಕೆ ಓಕೆ ರೈಟ್. ಎಸ್, ಇದು ಮೊದಲ ಅನುಭವಗಳು ನಿಮಗೆ. ಅಲ್ಲಿಂದ ಕ್ಯಾಮರಾ ಅಲ್ಲಿ ನಿಮಗೆ ಸಿಕ್ಕಿತು, ಮೊದಲು ಕ್ಯಾಮರಾ ಫೇಸ್ ಮಾಡಿದ್ರಿ, ಅಲ್ಲಿಂದ ಮತ್ತೆ ಏನಾಯ್ತು, ಹೇಗೆ ಅದು ನಟನೆಗೆ ಹೇಗೆ ಎಡೆ ಮಾಡಿ ಕೊಟ್ಟಿತ್ತು ಅಂತ? ಅಂದ್ರೆ ನಾನು ಆಂಕರಿಂಗ್ ಮಾಡಿದ್ ನೋಡಿ ಅವರಿಗೆ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ಆಕ್ಟ್ ಮಾಡಿಸಬಹುದಂತ ಅನ್ಸ್ತು. ಸೊ ಅವ್ರು ನಂಗೆ ಒಂದು ಆಪರ್ಚುನಿಟಿ ಕೊಟ್ರು. ಕಲಾಂಜಲಿ ಕ್ರಿಯೇಷನ್ ಅಲ್ಲಿ ಫಸ್ಟ್ ಆಲ್ಬಮ್ ಸಾಂಗ್, ಅದ್ರಲ್ಲಿ ಆಪರ್ಚುನಿಟಿ ಸಿಕ್ಕಿತ್ತು. ಆದ್ಮೇಲೆ ನನ್ನ ಅಕ್ಕನ ಒಬ್ಬರು ಫ್ರೆಂಡ್ ಇದ್ರು, ಅವ್ರದ್ದು ಕೂಡ ಒಂದು ಆಲ್ಬಮ್ ಸಾಂಗ್ ಇತ್ತು. ಸೊ ಅದೆರಡು ಒಟ್ಟೊಟ್ಟಿಗೆ ಆಯ್ತು. ಶೂಟಿಂಗ್ ಕಲಾಂಜಲಿ ಅದು ಫಸ್ಟ್ ಆದದ್ದು, ರಿಲೀಸ್ ಮಾತ್ರ ಆಚೆದ್ದು ಇನ್ನೊಂದು ಫಸ್ಟ್ ಆದದ್ದು. ಓಕೆ, ನೀವು ಹೇಳಿದ್ರಿ ಆಂಕರಿಂಗ್ ಮಾಡುವಾಗ ನರ್ವಸ್ ಆಗಿಲ್ಲ, ಚೆನ್ನಾಗಿ ಆಯಿತು, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ಮನೆಯವ್ರ ಥರ ಇದ್ರು ಅಂತ. ಈ ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಹೊಸ ಪ್ರಪಂಚಕ್ಕೆ ನೀವು ಕಾಲಿಟ್ಟದ್ದು. ಕ್ಯಾಮರಾ ಇರುತ್ತೆ, ನೀವಲ್ಲಿ ಆ್ಯಕ್ಟ್ ಮಾಡಬೇಕು, ಒಂದಷ್ಟು ಜನ ಹೇಳ್ತಾ ಇರ್ತಾರೆ ಈ ರೀತಿ ಆ್ಯಕ್ಟ್ ಮಾಡ್ಬೇಕಂತ. ಸೊ ಆ ಅನುಭವ, ಮೊದಲ ಅನುಭವ ಹೇಗಿತ್ತು ನಿಮಗೆ ಅಂತ? ಮೊದಲು ನಂಗೆ ಡೈರೆಕ್ಟರ್ ಆಗಿ ಸಿಕ್ಕಿದ್ದು ಹರ್ಷಿತ್ ಸೋಮೇಶ್ವರ ಅವರು. ನಂಗೆ ಅಂದ್ರೆ ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಫ್ರೇಮ್ ಅಲ್ಲಿ ನಾವು ಯಾವ ಸೈಡ್ ಹೋದ್ರೆ ಕಾಣ್ತೇವೆ ಅದೆಲ್ಲ ನಂಗೆ ಗೊತ್ತಿರ್ಲಿಲ್ಲ. ಅವಾಗ ಅವ್ರು ಸ್ವಲ್ಪ ಬೈತಾ ಇದ್ರು, ಬಟ್ ನಾನು ಅದನ್ನು ಇಲ್ಲಿಗೆ ತಕೊಳ್ಳಿ, ಇಲ್ಲಿಗೆ ಅಂದ್ರೆ ಅಂದ್ರೆ ಬೇಸರ ಮಾಡ್ತಾ ಇರ್ಲಿಲ್ಲ ನೀವು ಅದನ್ನ. ಪ್ಲಸ್ ಪಾಯಿಂಟ್ ಆಗಿ ತಕೊಳ್ತಿದ್ರು, ಅಂದ್ರೆ ಈಚೆ ಹೋದ್ರೆ ಇದ್ ಮಾಡ್ಬೇಕು, ಅಲ್ಲಿಂದಲೇ ಇಂಪ್ರೂವ್ ಮಾಡ್ತಾ ಬಂದ್ರು. ಅಂದ್ರೆ ಅವರು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು, ಆದ್ರೆ ಆ ಬೈಗುಳಗಳು ಅಥವಾ ಏನಾದ್ರು ಬೈದ ಇರ್ಬೋದು, ಜೋರಾಗಿ ಹೇಳಿರ್ಬೋದು, ಅದನ್ನ ಬೇಸರವಾಗಿ ತೆಗೆದುಕೊಳ್ಳದೆ ಬದಲಾವಣೆ ಮಾಡ್ಕೊಳ್ತಾ ಹೋದ್ರಿ. ಹಾಗಾಗಿ
ಯಶಸ್ಸು ಸಿಕ್ಕಿತ್ತು. ಈ ನಡುವೆ ಒಂದು ಕರೆ ಇದೆ ಪ್ರಜ್ವಲಿ ಅವರೇ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ನಿತಿನ್ ಅಂತ ಹೇಳಿ, ಓಕೆ ಕಾಸರಗೋಡಿಂದ. ಓಕೆ, ಎಲ್ಲಿಂದ ಸರ್? ಕಾಸರಗೋಡು. ಓಕೆ, ಕಾಸರಗೋಡಿನ ನಿತಿನ್ ಅವರು ಮಾತಾಡಬೇಕು. ಇವತ್ತು ಪ್ರಜ್ವಲಿ ಸುವರ್ಣ ಇದ್ದಾರೆ, ನಿಮ್ಮ ಆ ಭಾಗದ ಒಬ್ಬ ಪ್ರತಿಭಾನ್ವಿತ ಪ್ರತಿಭೆ. ಅದೇ ಕನ್ನಡದಲ್ಲಿ ಮಾತಾಡ್ಬೇಕಾ ತುಳು ಮಾತಾಡ್ಬೋದಾ? ತುಳು ಮಾತಾಡ್ಬೋದು ಸರ್, ಮಾತಿರ್ಲಿ. ತುಳು ಪ್ರಜ್ವಲಿ ಗೊತ್ತಾನೆ? ನಿತಿನ್. ನಿತಿನ್ ಓಕೆ, ಪಲ್ಲೆ ಸರ್ ಗೊತ್ತಾನೆ ಇರಂದೆ? ಗೊತ್ತಾ ಒಂದು ಈಚಿಗೆ ಇದಾಗಿತ್ತ ಗೊತ್ತಾ? ಒಂದು ಟಿವಿ ಅಲ್ಬೋದು, ಚಾನಲ್ ಅಲ್ಬೋದು, ಕುಲ್ಲಿಯಟ್ಟಿಗೆ ಕಾಂಡೆ ಬಸ್ ಎಲ್ಲ ಇರ್ತಾರೆ. ಸೂದ್ಲ ದೋನ ಲೆಕ್ಕ ಮಂತಾರದ ತೆಲ್ತೊಂದುಲ್ಲೇರು ಸರ್, ಅರಿಗೆ ಒಂದು ಈರ್ ಪನ್ನ ಜೋಕ್ ಲೆಕ್ಕ ಅಂದ್ರೆ ಜೋಕ್ ಲೆಕ್ಕ ಒಂದು ಸೂದ್ಲ ತಗೊಂಡ ಲೆಕ್ಕ ಮಂತಾರೆ. ಓಕೆ, ಅವಂದ್ರೆ ಇನ್ಸ್ಟಾಗ್ರಾಮ್ ಪೂರ ಡೆವಲಪ್ ಮಾಡಿದ್ದೀನಿ. ಹಾ, ಕನ್ಫ್ಯೂಷನ್ ಅವನು ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡ್ತಾರೆ ಏನು ಪಾತಿರ್ಲಿ ಸರ್, ಇನ್ನ ಪರಿಚಯ ಬಲ್ಲೆ ಬಾರಿ ಕನ್ಫ್ಯೂಷನ್ ನಿತಿನ್ ಕಾಸರಗೋಡು. ಓಕೆ, ಅರೆ ಗೊತ್ತಾಗ್ತಿದ್ದಿ ಸರ್, ಗೊತ್ತಾಯ್ತಾ? ಇಷ್ಟ ನಿಗ್ಲಿಕ್ಕೆ ಹಲೋ ಎಸ್, ಕರೆ ಕಟ್ಟಾಂಡಿ ಕೂಡ ಪ್ರಯತ್ನ ಮಲ್ಪೋಲಿ ಈಗ. ಒಂದು ಪ್ರಯತ್ನ ಅಂತ ಬಂದಾಗ, ಮೊದಲ ಪ್ರಯತ್ನ ಅಂತ ಬಂದಾಗ ನಿಮಗೆ ಅದು ಹೊಸ ಪ್ರಪಂಚ. ಆದರೆ ಅಲ್ಲೂ ಕೂಡ ನೀವು ಸ್ವೀಕರಿಸುವ ರೀತಿ ನಿಮ್ಮನ್ನು ಬೆಳೆಸಿದ, ಅಂದರೆ ಏನೇ ಇದ್ರೂ ಕೂಡ ಅದನ್ನು ಹೇಳಿದ ತಕ್ಷಣ ರಿಸೀವ್ ಮಾಡ್ತೀರಾ, ರಿಯಾಕ್ಷನ್ ಕೊಡ್ತೀರಾ, ಅಲ್ಲಿ ಹೇಗೆ ಬದಲಾವಣೆ ಬೇಕು, ಏನು ಚೇಂಜಸ್ ಬೇಕು ಪಟ್ ಅಂತ ಮಾಡ್ಕೊಡ್ತಾ ಹೋಗ್ತೀರಾ. ಆ 2 ಆಲ್ಬಮ್ ಸಾಂಗ್ಗಳು ಜನರ ಮನಸ್ಸಲ್ಲಿ ಕೂತಿದೆ. ಸೊ ಆ ಬಳಿಕ ನಿಮ್ಮ ನಟನೆಗೆ ಒಂದು ಒಳ್ಳೆಯ ಪ್ರತಿಕ್ರಿಯೆಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಹೇಗಾಯಿತು ಮೊದಲು ಆಲ್ಬಮ್ ಸಾಂಗ್ ಏನು ಬಂತು, ಆವಾಗ ನಿಮ್ಮನ್ನು ನೀವು ಕಂಡಾಗ, ಒಬ್ಬ ನಟಿಯಾಗಿ ನಿಮ್ಮನ್ನು ಕಂಡಾಗ ನಿಮಗೆ ಹೇಗೆ ಅನಿಸ್ತು ಅಂತ? ನಂಗೆ ಅಂದ್ರೆ ನಂದು ಫಸ್ಟ್ ಒಂದು ಡ್ರೀಮ್ ಅಂತ ಕೆಲವು ಇರ್ತದೆ, ಅದರಲ್ಲಿ ಅದು ಕೂಡ ಒಂದು ಚಿಕ್ಕದು, ಅಂದ್ರೆ ಒಂದು ಪಾರ್ಟ್. ಆಗ ತುಂಬಾ ಖುಷಿ ಆಯ್ತು. ಅಂದ್ರೆ ಎಲ್ರು ರೆಸ್ಪಾನ್ಸ್ ಕೂಡ ಒಳ್ಳೇದಿತ್ತು, ಚಂದ ಆಗ್ತದೆ, ಚೆನ್ನಾಗಿ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ. ನನ್ನ ಅಮ್ಮ ಏನೇ ಒಂದು ಪ್ರಾಜೆಕ್ಟ್ ರಿಲೀಸ್ ಆದ್ರು ಫಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಮತ್ತೆ ಅದ್ರಲ್ಲಿ ಒಂದೊಂದು ಹುಡುಕಿ ಹೇಳ್ತಾರೆ ಹಾಗೆ ಮಾಡ್ಬೇಕಿತ್ತು, ಇಂಪ್ರೂವೈಸ್ ಮಾಡ್ಬೇಕಂತ. ಸೊ ಅವ್ರು ಹಾಗೆ ಹೇಳೋದ್ರಿಂದ ನಾನು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೇನೆ. ಅವ್ರು ಹೇಳ್ತಾರೆ ಹಾಗೆ, ಮತ್ತೆ ಏನಾದ್ರು ಕಾಸ್ಟ್ಯೂಮ್ ಏನಾದ್ರು ಇದ್ರೆ ಅಮ್ಮ ಹೇಳ್ತಾರೆ ಆ ಡ್ರೆಸ್ ಹಾಗೆ ಇರುದೆಲ್ಲ ಹಾಕು, ಫುಲ್ ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಒಂದು ರೀತಿಯಲ್ಲಿ ಅಮ್ಮನೇ ನಿಮ್ಮ ಹಿಂದೆ ನಿಂತ್ಕೊಂಡು ನೀನು ಈ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು, ಇಂಥ ಚೇಂಜಸ್ ಅನ್ನ ಮಾಡ್ಕೋ, ನಿಂಗೆ ಇನ್ನೂ ಚೆನ್ನಾಗಿರ್ತದೆ ಮುಂದೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಹಾಗೆ ಹೇಳುದಲ್ಲ, ಬೈಯುದು, ಅಂದ್ರೆ ಅದನ್ನ ಅಲ್ಲ, ಅವರು ಹೇಳುದು ಬೇರೆ ರೀತಿಯಲ್ಲಿ ಇರ್ಬೋದು, ಬೈದು ಹೇಳ್ತಾ ಇರ್ಬೋದು, ಆದ್ರೆ ಅದರ ಉದ್ದೇಶ ಒಳ್ಳೇದಿರ್ತದೆ, ಅಮ್ಮನ ಉದ್ದೇಶ ಒಳ್ಳೇದಿರ್ತದೆ. ಉದ್ದೇಶಕ್ಕೆ ಹೇಳುದು, ಅದೆಂತ ಹಾಗೆ ಮಾಡಿದ್ದು ಹೀಗೆಲ್ಲ ಮಾಡುದು, ಆಗ ನಂಗೆ ಗೊತ್ತಾಗ್ತದೆ ಏನ್ ತಪ್ಪು ಮಾಡಿದ್ದೇನಂತ. ಅಂದ್ರೆ ನಾವು ಕೆಲವೊಮ್ಮೆ ಸರಿಯಾಗಿ ಹೇಳಿದ್ರೆ ನಾವು ಅದನ್ನ ಕೇರ್ಲೆಸ್ ಮಾಡ್ತೇವಲ್ಲ, ಹಾಗೆ ಅವರು ಒಳ್ಳೇದ್ರಲ್ಲಿ ಹೇಳಿದ್ರೆ ಅದು ಕೇರ್ಲೆಸ್ ಆಗುತ್ತೆ, ಸ್ವಲ್ಪ ಜೋರಾಗಿ ಹೇಳಿದ್ರೆ ತಲೆಗೆ ಹೋಗ್ತದೆ ಅಂತ. ಓಕೆ, ಅಲ್ಲಿ ಅಮ್ಮನ ಎದುರಲ್ಲಿ ಕೇರ್ಲೆಸ್ ತರ ಮಾಡ್ತೀರಾ ನೀವು, ಬೈದ್ರು ಕೂಡ ಕೇರ್ಲೆಸ್ ತರ ಇರುದೇ ಹಾಗೆ, ನೀವು ಚಿಕ್ಕದು ಅಲ್ವಾ? ಓಕೆ, ಏನೇ ಇರ್ಲಿ, ಆಲ್ಬಮ್ ಸಾಂಗ್ ಅಂತ ಬಂದಾಗ ಆ 2 ಆಲ್ಬಮ್ ಸಾಂಗ್ಗಳು ಒಂದಾದ್ರ ನಂತರ ಒಂದು ರಿಲೀಸ್ ಆಗುತ್ತೆ, ಜನರ ಮನಸ್ಸನ್ನ ಗೆಲ್ಲುತ್ತೆ. ಆ ಬಳಿಕ ಯಾವೆಲ್ಲ ಅವಕಾಶಗಳು ಸಿಕ್ಕಿತು ಅನ್ನುವಂಥದ್ದು. ಅದಕ್ಕೆ ಮುನ್ನೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅದೇ ನಿತಿನ್ ಕಾಸರಗೋಡಿಂದ. ಓಕೆ, ಮತ್ತೆ ಕರೆ ಕಟ್ಟಾಯ್ತು, ಮತ್ತೆ ಪ್ರಯತ್ನವನ್ನು ಮಾಡಬಹುದು. ಅವರಿಗೆ ನಾನೊಂದು ಸ್ವಲ್ಪ ಅವ್ರು ಹೇಳಿದ್ರು ಈಗ ನಿಂಗೆ ನನ್ನ ಗುರ್ತ ಸಿಗ್ಲಿಕ್ಕಿಲ್ಲ ಅಂತ. ಹಾಗೆಲ್ಲ ನಂಗೆ ಯಾರಂತ ಗೊತ್ತಾಗ್ಲಿಲ್ಲ. ಮತ್ತೆ ಕೆಲವರು ಹಾಗೆ ಹೇಳ್ತಾರಲ್ವಾ, ಈಗ ದೊಡ್ಡದು ಅಷ್ಟೆಲ್ಲ ಆಕ್ಟ್ ಎಲ್ಲ ಮಾಡ್ತಿ, ಈಗ ದೊಡ್ಡ ಜನ ಮಾಡುದು ಅಂತ. ಆಗ ಅಲ್ಲ, ನಂಗೆ ಗುರ್ತ ಸಿಗ್ಲಿಲ್ಲ, ಅದಕ್ಕೆ ನಾನು ಹೇಳಿದ್ದು ನಂಗೆ ಗುರ್ತ ಸಿಗ್ಲಿಲ್ಲ. ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ, ಯಶಸ್ಸು ಆಗ್ತಾ ಇರುತ್ತೆ, ಇದನ್ನ ಎಲ್ಲರೂ ಕೂಡ ಗಮನಿಸಬೇಕು. ಅವರವರ ಕಾರ್ಯವ್ಯಾಪ್ತಿಯಲ್ಲಿ, ಅವರವರ ಕೆಲಸಗಳಲ್ಲಿ ಅವರವರು ಎಲ್ಲರೂ ಕೂಡ ಬ್ಯುಸಿ ಆಗಿರ್ತಾರೆ. ಒಂದು ಕಾರ್ಯಕ್ರಮ ಅಂತ ಬಂದಾಗ ತಾವು ಕರೆ ಮಾಡ್ತೀರಾ, ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತೀರಾ. ಒಂದಂತೂ ವಿಚಾರ, ಇಲ್ಲಿಂದ ನೀವು ಮಾತನಾಡಿರುವಂಥ ರೀತಿಗಳಿರ್ಬೋದು, ಎಲ್ಲವೂ ಕೂಡ ವೀಕ್ಷಕರಿಗೆ ಬೇರೆ ರೀತಿಯಲ್ಲಿ ಹೋಗಬಾರ್ದು. ನಿಮ್ಮ ಉದ್ದೇಶ ತಮಾಷೆ ಮಾಡೋದು ಅಥವಾ ಬಹಳಷ್ಟು ಪ್ರೀತಿಯಿಂದ ಆ ತಮಾಷೆಗಳನ್ನು ಮಾಡಿರ್ತಿರೋದು ಬೇರೆದೇ ಆಗಿರುತ್ತೆ. ಆದರೆ ಇಲ್ಲಿ ಬಂದಾಗ ಒಬ್ಬ ಕಲಾವಿದರು ಅವ್ರ ಜೊತೆ ಮಾತನಾಡುವಾಗ, ಅದು ಕೂಡ ಒಂದು ಪ್ರತಿಷ್ಠಿತ ಮಾಧ್ಯಮದಲ್ಲಿ ಮಾತನಾಡುವಾಗ ತಮ್ಮ ಪರಿಮಿತಿಗಳನ್ನು
ಸ್ವಲ್ಪ ಕಲಿತುಕೊಂಡಿದ್ರೆ ಅಥವಾ ಆಲೋಚನೆ ಮಾಡಿಕೊಂಡಿದ್ರೆ ಚೆನ್ನಾಗಿರ್ತದೆ ಅನ್ನುವಂಥದ್ದು ನಮ್ಮ ಮಾತುಗಳು. ಇದನ್ನು ನೇರವಾಗಿ ತಾವು ಮನಸ್ಸಿಗೆ ತೆಗೆದುಕೊಳ್ಬೇಕನ್ನುವಂಥದ್ದನ್ನು ಕೇಳ್ತಾ ಇದ್ದೀವಿ. ನಿತಿನ್ ಕರೆ ಮಾಡಿದ್ರೆ, ಆದರೆ ನಿಮ್ಮ ತಮಾಷೆಗಳಾಗಿರ್ಬೋದು ಅಥವಾ ನಿಮ್ಮ ಮಾತುಗಳಾಗಿರ್ಬೋದು ಯಾರಿಗೂ ಕೂಡ ನೋವಾಗಬಾರ್ದು. ಯಾವುದೇ ಕಲಾವಿದರ ಜೊತೆ ಏನೇ ಉದ್ದೇಶ ಇಟ್ಕೊಂಡು ನೀವು ಮಾತಾಡಿರ್ಬೋದು, ಸ್ವಲ್ಪ ಗಮನಿಸ್ಕೊಳ್ಳಿ. ಅದು ಒಂದು ಏನು ನಿಯತ್ತಿನ ಪ್ರಶ್ನೆಯೋ ಅಥವಾ ನಿಮ್ಮ ಮಾನಸಿಕತೆಯ ಪ್ರಶ್ನೆಯೋ ಗೊತ್ತಿಲ್ಲ. ಇದು ಯಾರಿಗೂ ಕೂಡ ನೋವಾಗಬಾರ್ದು. ಇದು ನಿಮಗೆ ಈ ಮಾತುಗಳನ್ನು ನೇರವಾಗಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಪ್ರಜ್ವಲಿ ಅವರೇ, ನಿಮ್ಮ ಹತ್ರ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೆ, ಆ 2 ಆಲ್ಬಮ್ ಸಾಂಗ್ಗಳು ರಿಲೀಸ್ ಆಗುತ್ತೆ, ಒಂದು ಒಳ್ಳೆಯ ರೆಸ್ಪಾನ್ಸ್, ಎಲ್ಲರೂ ಕೂಡ ಖುಷಿಯಿಂದ ನಮ್ಮ ಪ್ರಜ್ವಲಿ ಆಕ್ಟರ್ ಆಗ್ತಾ ಇದ್ದಾರೆ ಅಥವಾ ಒಬ್ಬ ನಟಿಯಾಗಿ ಎಲ್ಲರ ಮನಸ್ಸನ್ನು ಗೆಲ್ತಾ ಇದ್ದಾರೆ ಅನ್ನುವಂಥ ಮಾತುಗಳೆಲ್ಲ ಬಂದಿರ್ಬೋದು. ಆ ಬಳಿಕ ನಿಮಗೆ ಅವಕಾಶಗಳು ಹೇಗೆ ಸಿಕ್ಕಿತು ಅಂತ? ಅಂದರೆ ಕೆಲವರಿಗೆ 1-2 ಆಲ್ಬಮ್ ಸಾಂಗ್ ಆಮೇಲೆ ನಿಲ್ಲುತ್ತೆ ಅವರ ಜರ್ನಿ, ಆದರೆ ನಿಮಗೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಯಾವ ಅವಕಾಶ ಬಂತು, ಹೇಗೆ ಬಂತು ಅಂತ? ಅಂದರೆ ಕೆಲವರು ಹೀಗೆ ಒಬ್ಬರಲ್ಲಿ, ಅಂದರೆ ನಾನು ಹೌದು ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಇರಲಿಲ್ಲ, ಇನ್ಸ್ಟಾಗ್ರಾಮಲ್ಲೆಲ್ಲ. ಹಾಗೆ ನಾನು ಮೊದಲು ವರ್ಕ್ ಮಾಡಿದವ್ರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ಅಂದರೆ ರೆಫರ್ ಮಾಡ್ತಾ ಇದ್ದೆ. ಓಕೆ, ಅಂದರೆ ನಿಮ್ಮ ನಟನೆಯನ್ನ ಯಾರು ನೋಡಿದ್ರು ಅವರು ಈ ರೀತಿಯ ನಟಿ ಇದ್ದಾರೆ, ಈ ರೀತಿಯಲ್ಲಿ ಒಬ್ರು ಇದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ರು. ಹಾಗಾಗಿ ನಿಮಗೆ ಆಫರ್ ಬಂತು. ಯಾವ ಆಫರ್ ಬಂತು ಮೊದಲು? ಆ 2 ಆಲ್ಬಮ್ ಸಾಂಗ್ ನ ಬಳಿಕ ಆದ್ಮೇಲೆ ಶಾರ್ಟ್ ಮೂವಿ ಬಂತು, ಮತ್ತೆ ಕೆಲವು ಆಲ್ಬಮ್ ಸಾಂಗ್ ಬಂತು ಕನ್ನಡದಲ್ಲಿ ಅನ್ನುವಂಥದ್ದು. ಮತ್ತೆ ಕೆಲವು ಬಂತು, ಕೆಲವು ಶೂಟಿಂಗ್ ಆಗ್ಲಿಲ್ಲ, ಮತ್ತೆ ಕೆಲವು ಬಂತು, ಕೆಲವು ರಿಲೀಸ್ ಆಗ್ಲಿಲ್ಲ. ಅದೆಲ್ಲ ಬರ್ತದೆ ಅಂತ ಅನ್ಕೊಂಡಿದ್ದೇನೆ. ಅಂದ್ರೆ ನಾವು ಯಾವತ್ತು ಒಮ್ಮೆಲೆ ಹೀಗೆ ಹೋಗುದಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ ಹೋಗುವುದರಿಂದ ನಮ್ಗೆ ಕೂಡ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಅಂದ್ರೆ ಕೆಲವೊಂದು ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಓಕೆ ಹೇಳಿದ್ದೇನೆ. ಅಂದ್ರೆ ಆಡ್ ಎಲ್ಲ ಬರುವಾಗ ನಾನು ಮೊದಲು ಮಾಡ್ಲಿಲ್ಲ, ನಂಗೆ ಎಕ್ಸ್ಪೀರಿಯನ್ಸ್ ಬೇಕು, ಅದಕ್ಕೆ ನಾನು ಮಾಡ್ತಾ ಇದ್ದೆ. ಕೆಲವರು ಹೇಳ್ಬೋದು ಈ ಒಂದು ಕಾನ್ಸೆಪ್ಟ್ ಅಥವಾ ಈ ಒಂದು ವಿಚಾರದಲ್ಲಿ ಪ್ರಜ್ವಲಿ ಅವರು ನಟನೆ ಮಾಡಬಾರ್ದಿತ್ತು ಅಂತ. ಆದ್ರೆ ಪ್ರಜ್ವಲಿ ಅವರು ಅದನ್ನ ನಟನೆ ಮಾಡಿರುವಂಥದ್ದು ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಂದು ಅನುಭವ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ತಾವು ಅದನ್ನ ರಿಸೀವ್ ಮಾಡಿದ್ದೀರಾ ಅಥವಾ ಅದನ್ನು ಒಪ್ಕೊಂಡು ಆ ಪ್ರಾಜೆಕ್ಟ್ ಅಲ್ಲಿ ಹೆಜ್ಜೆ ಇಟ್ಟಿದ್ದೀರಾ ಅಂತ ತುಂಬಾನೇ ಖುಷಿ ಇದೆ. ನಿಮ್ಮ ಪ್ರತಿ ಹೆಜ್ಜೆಯ ಬಗ್ಗೆ ನಿಮಗೊಂದು ಆ ನಂಬಿಕೆ ಇದೆ, ನಾನು ಇಟ್ಟಿರುವಂಥ ಹೆಜ್ಜೆಗಳು ಪ್ರಯತ್ನಗಳು ಎಲ್ಲ ಸರಿಯಾಗಿದೆ ಅಂತ. ಪ್ರಜ್ವಲಿ ಅವರ ಬಗ್ಗೆ ಮಾತನಾಡುವುದಿದೆ. ಒಂದಷ್ಟು ಕನಸುಗಳಿತ್ತು, ಆ ಕನಸುಗಳಂತೆ ಹೆಜ್ಜೆಯನ್ನ ಇಟ್ಟಿದ್ದೀರಾ, ಯಶಸ್ಸುಗಳು ಸಿಗ್ತಾ ಇದೆ. ಹಾಗೇನೆ ಅವರ ಮುಂದಿನ ಕನಸು ಏನು, ಅಥವಾ ಆ ತುಳು ಸಿನಿಮಾ ರಂಗದತ್ತ ಪಯಣ ಹೋಗಿದೆ ಅಥವಾ ಅಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಸುದ್ದಿಗಳಿದೆ. ಅದು ನಿಜಾನ, ಜೊತೆಗೆ ಮುಂದಿನ ಕನಸುಗಳು ಏನಾಗಿವೆ ಎಲ್ಲವನ್ನೂ ಕೂಡ ಮಾತಾಡ್ತೀವಿ. ಅದಕ್ಕೆ ಮುನ್ನ ಪುಟ್ಟ ವಿರಾಮ. ಹುಡುಕಿ ಹುಡುಕಿ ಸುಸ್ತಾದ ಯಾವ್ದು ಫ್ಲಾಟು ಜೈಯಂದ, ಬುಕ್ಕಿಂಗು ಹೊರಟ ರಂಗ ದೇವಸ್ಥಾನಕ್ಕೆ ಬಂದ. ನೀನ್ ಬುಕ್ ಮಾಡ್ಲಿಕ್ಕೆ ಹೊರಟ ಫ್ಲಾಟ್ ಅಲ್ಲಿ ರೂಫ್ ಟಾಪ್ ಇನ್ಫಿನಿಟಿ ಪೂಲ್ ಉಂಟಾ ಪ್ರಭು? ಓಪನ್ ಜಿಮ್ನಾಶಿಯಂ ಇಲ್ಲ, ಲೈಬ್ರರಿ ಇಲ್ಲ, ವಿಸಿಟರ್ಸ್ ಲಾಂಚ್ ಇಲ್ಲ, ಇಂಡೋರ್ ಗೇಮ್ಸ್ ಇಲ್ಲ, ಬ್ಯಾಡ್ಮಿಂಟನ್ ಕೋರ್ಟ್ ಇಲ್ಲ, ಮತ್ತೆ ಕರ್ಮಕ್ಕೆ ಅಡ್ವಾನ್ಸ್ ಕೊಡುದು ಅದಕ್ಕೆ. ಪ್ರಭು, ಇಷ್ಟೆಲ್ಲ ಫೆಸಿಲಿಟಿ ಇರೋ ಫ್ಲಾಟ್ ಮಂಗಳೂರಲ್ಲಿ ಆಗ್ತಾ ಉಂಟು. ಓ ಫ್ಲಾಟ್ ಚೀಟಾದು. ನಿಮ್ಮ ಕನಸಿನ ಲೈಫ್ ಸ್ಟೈಲ್ ಈಗ ನಿಮ್ಮ ಬಜೆಟ್ ಅಲ್ಲಿ ಕೇವಲ 60 ಲಕ್ಷಗಳಲ್ಲಿ ಎಲ್ಲಾ ಫೆಸಿಲಿಟೀಸ್ ಇರುವ ಫ್ಲಾಟ್ ನಿಮ್ಮದಾಗಿಸಿಕೊಳ್ಳಿ. ಮುಕುಂದ್ MGM ರಿಯಲ್ಟೀಸ್ ಅವರ ಕೇದಾರ್, ಏರ್ಪೋರ್ಟ್ ರೋಡ್, ದೇರೆಬೈಲ್, ಮಂಗಳೂರು. ಗಾಳಿಯಲ್ಲಿ ತೇಲಿ ಬಂತು ಹೂವಿನ ಪರಿಮಳ, ಧಾರೆಯೊಂದು ಜಾರಿ ಬಂತು ನೋಡಲು ಥಳಥಳ. ಅಂದಗಾತಿ ಅಂದಗೀಗ ಮೇರೆ ಮೀರುವ ಕ್ಷಣ, ಬಂಧು ಬಳಗ ಒಂದು ಗೂಡು ಹರುಷವೇ ಪ್ರತಿದಿನ ಸಂತೋಷದ ಸ್ವರ. ಪ್ರತಿ ಹಬ್ಬದ ಪ್ರತಿ ರಂಗಿನೊಂದಿಗೂ ನಿಮ್ಮೊಂದಿಗೆ ಮಲಬಾರ್. ನಿಮ್ಮ ಕನಸಿನ ಕಾರನ್ನ ಖರೀದಿಸಬೇಕೇ? ಮತ್ಯಾಕ್ ತಡ? ಹಿಂದೆ ಭೇಟಿ ನೀಡಿ ದಿಕ್ಕಾಸ್ ಕಲೆಕ್ಟಿವ್. ಉತ್ತಮ ಗುಣಮಟ್ಟದ ವಿವಿಧ ಶ್ರೇಣಿಯ ಬಳಸಿದ ಕಾರುಗಳು ಲಭ್ಯ. 1 ವರ್ಷದವರೆಗೆ ವ್ಯಾರಂಟಿ, ಉಚಿತ ಮಾಲೀಕತ್ವ ವರ್ಗಾವಣೆ, ಎಕ್ಸ್ಚೇಂಜ್ ಬೋನಸ್, ಉಚಿತ ಆಂಟಿ ರಸ್ಟ್ ಕೋಟಿಂಗ್, ಇನ್ನೂ ಅತ್ಯಾಕರ್ಷಕ ಕೊಡುಗೆಗಳು. ನಿಮ್ಮ ಕನಸಿನ ಕಾರು ಇಂದೇ ಖರೀದಿಸಿ ಮತ್ತು ಜನವರಿ 2023ರಿಂದ ಮಾತ್ರ EMI ಪಾವತಿಸಿ. ದಿಕ್ಕಾಸ್ ಕಲೆಕ್ಟಿವ್, MG ಶೋರೂಮ್ ಬಳಿ, ಕುಳೂರು ಕಾವೂರು ರಸ್ತೆ, ಮಂಗಳೂರು. ಗಣೇಶ್ ಮಾರ್ಬಲ್ಸ್ ಎದುರು, NH66, ನಿಟ್ಟೂರು, ಉಡುಪಿ. ಅತ್ಯುತ್ತಮ ಸೀಸನಲ್ ಆಫರ್ಗಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9761052222.
www.thecastcollective.com. ವಿಕ್ಕಿ ಮೊಬೈಲ್ಸ್ ನಲ್ಲಿ ದೀಪಾವಳಿ ಸಂಭ್ರಮ. ವಿಕ್ಕಿ ಮೊಬೈಲೋತ್ಸವ. ಪ್ರತಿ ಖರೀದಿಗೂ ಉಚಿತ ಉಡುಗೊರೆ. 4 ಟಿವಿಎಸ್ ಜುಪಿಟರ್ ಸ್ಕೂಟಿ ಬಂಪರ್ ಬಹುಮಾನ. 5 LED ಟಿವಿ ಗೆಲ್ಲುವ ಅವಕಾಶ. 5,000ಕ್ಕೂ ಅಧಿಕ ಗಿಫ್ಟ್ಗಳು ಮತ್ತು ಕ್ಯಾಶ್ ಬ್ಯಾಕ್ ಆಫರ್ಗಳು. ಭೇಟಿ ನೀಡಿ ವಿಕ್ಕಿ ಮೊಬೈಲ್ಸ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಜ್ವಲಿ ಸುವರ್ಣ ನಮ್ಮ ಜೊತೆಗಿದ್ದಾರೆ. ಅವರ ಜೀವನ ವಿಚಾರಗಳು ಅಥವಾ ಅವರ ಈ ಒಂದು ಸಿನಿಮಾ ಜರ್ನಿ ಅಥವಾ ಸಿನಿಮಾ ಕ್ಷೇತ್ರದ ಪಯಣ ಹೇಗೆ ನಡೀತಾ ಇದೆ, ಯಾವ ರೀತಿ ಪರಿಶ್ರಮವನ್ನು ಪಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ, ಅವರ ಹತ್ರ ನೇರವಾಗಿ ನಾವು ಮಾತನಾಡ್ತಾ ಇದ್ವಿ. 2 ಆಲ್ಬಮ್ ಸಾಂಗ್ಗಳು ಬಂತು, ರಿಲೀಸ್ ಆಯಿತು. ಆ ಬಳಿಕ ಒಂದಷ್ಟು ಕಿರುಚಿತ್ರದ ಆಫರ್ ಬಂತು, ಅದರಲ್ಲಿ ನಾನು ಮಾಡ್ತೀರಾ. ಒಂದಷ್ಟು ಆಲ್ಬಮ್ ಸಾಂಗ್ಗಳು ಬಂತು. ನಿಮಗೆ ಮರೆಯಲಾಗದ ಒಂದು ಆಲ್ಬಮ್ ಸಾಂಗ್ನ ಶೂಟಿಂಗ್ ಅಂದರೆ ಯಾವುದನ್ನ ಹೇಳಲಿಕ್ಕೆ ಬಿಡಿ? ಒಂದು ಕರೆ ಇದೆ ಪ್ರಜ್ವಲಿ ಅವರೇ. ಹಲೋ, ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನವನ್ನು ಮಾಡಬಹುದು. ನಾನು ಕೇಳಿದೆ ನಿಮ್ಮಲ್ಲಿ. ಹೇಳಿ ಯಾವುದು ಅಂತ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದಂತಿಲ್ಲ, ನಂಗೆ ಯಾವ್ದು ಆಲ್ಬಮ್ ಸಾಂಗ್ ಸಿಕ್ಕಿದೆ ಎಲ್ಲ ಕೂಡ ನಂಗೆ ಇಷ್ಟ ಆದದ್ದೇ. ಅಂದ್ರೆ ಅನುಭವಗಳು ಬೇರೆ ಬೇರೆ ಇದೆ ಅಂತ ಹೇಳ್ತೀರಾ? ಓಕೆ, ಎಲ್ಲವೂ ಕೂಡ ನಿಮ್ಮ ಫೇವ್ರೇಟ್, ನಿಮಗೆ ತುಂಬ ಖುಷಿ ಇದೆ. ಎಲ್ಲ ಟೀಮ್ಗಳ ಜೊತೆ ವರ್ಕ್ ಮಾಡಲಿಕ್ಕೂ ಕೂಡ ತುಂಬ ಖುಷಿ ಆಗಿದೆ. ಹಾಗಾಗಿ ಅದರಲ್ಲಿ ವಿಭಾಗ ಮಾಡುವುದಿಲ್ಲ ತಾವು. ಓಕೆ, ರೈಟ್. ನೀವು ತುಳು ಆಲ್ಬಮ್ ಸಾಂಗ್ಗಳಲ್ಲಿ ಮೊದಲು ಹೆಜ್ಜೆ ಇಡ್ತೀರಾ, ಆ ಬಳಿಕ ಕನ್ನಡ ಆಲ್ಬಮ್ ಸಾಂಗ್ ಕೂಡ ಬರುತ್ತೆ. ಸೊ ಆ ಬೇರೆ ಬೇರೆ ಅಂದರೆ ಕನ್ನಡ ತುಳು ಆ 2 ಭಾಷೆಗಳಲ್ಲಿ ಬಂದಾಗ ಇನ್ನು ಬೇರೆ ಭಾಷೆಯಲ್ಲೂ ಕೂಡ ಅವಕಾಶ ಸಿಗ್ಬೇಕನ್ನುವಂಥ ಆಸೆ ಆಯ್ತು ನನಗೆ. ಹೌದು, ಅಂದ್ರೆ ನನ್ನಲ್ಲೀಗ ನಾನು ಕಾಸರಗೋಡು ಅಲ್ವಾ, ಜಾಸ್ತಿ ಜನ ಮಲಯಾಳಿಸ್ ಇರ್ತಾರೆ. ಅವ್ರು ಯಾವಾಗಲೂ ಕೇಳಿ ನೀವು ಮಲಯಾಳದಲ್ಲಿ ಬರುದಿಲ್ವಾ, ಮಲಯಾಳದಲ್ಲಿ ಬರುದ? ಆಗ ನಾನು ಇದು ಅವಕಾಶ ಸಿಕ್ಕಿದ್ರೆ ಬರ್ತೇನೆ ಅಂತ ಹೇಳ್ತಾ ಇರ್ತೇನೆ. ಮತ್ತೆ ನಮ್ಮ ಕ್ಲಾಸಲ್ಲಿ ಒಬ್ಬರು ಸಿಸ್ಟರ್ ಇದ್ದಾರೆ ಆಂಧ್ರದವರು, ಅವರಿಗೆ ನೀನ್ ತೆಲುಗಿಗೆ ಬಾ ಹಾಗೆ. ಮತ್ತೆ ಹೌದು, ನಮ್ಗೆ ಅಂದ್ರೆ ಈಗ ತುಳುನಾಡಲ್ಲಿ ತುಳುನಾಡಿನ ಪ್ರೇಕ್ಷಕರು ಇರ್ತಾರೆ. ಹಾಗೆ ಒಂದೊಂದು ಇದರಲ್ಲಿ ಹೌದು ಹೋಗುವಾಗ ಎಲ್ರಿಗೂ. ಪ್ರಜ್ವಲಿ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಎಸ್, ಇವಾಗ ಕೇಳಿಸ್ತಾ ಇದೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚರಣ್ ರಾಜ್, ಇವಾಗ ರನ್ನಿಂಗ್ ಅಲ್ಲಿ ಸುಬ್ರಹ್ಮಣ್ಯ. ಓಕೆ, ಚರಣ್ ರಾಜ್ ಕಾರ್ಕಳ ಅವರ? ಕಾಸರಗೋಡು. ಎಸ್, ಮಾತಾಡಬೇಕು ಸರ್. ಪ್ರಜ್ವಲಿ ಸುವರ್ಣ ಇದ್ದಾರೆ, ನಿಮ್ಮ ಆ ಭಾಗದ. ಹಲೋ, ಮಾಡಿದೆ ಆಕ್ಚುಲಿ ರೀಸೆಂಟ್ ಆಗಿ. ಓಕೆ, ಏನ್ ಹೇಳ್ತೀರಾ? ಹಾಯ್, ಆರಾಮಲ್ಲ? ಆರಾಮ. ಓಕೆ, ನಾನು ಕೂಡ ಆರಾಮ. ಹೇಳಿ ಸರ್, ಪ್ರಜ್ವಲಿ ಅವರ ಬಗ್ಗೆ ಹೇಳಿ ಅಂತ. ಪ್ರಜ್ವಲಿ ಅವರ ಬಗ್ಗೆ ಲೈಕ್ ಸಕಲ ಕಲಾ ವಲ್ಲಭ. ಓಕೆ, ಲೈಕ್ ಡ್ಯಾನ್ಸರ್ ಮತ್ತೆ ಇದು ಅವರೇ ಬರ್ಕೊಂಡು ಬಾರಿ ಡ್ಯಾನ್ಸ್ ಮಾಡ್ತಿದ್ವಿ. ಓಕೆ, ಏನ್ ವಿಶ್ ಮಾಡ್ತೀರಾ ಸರ್? ವಿಶ್ ಅದೇ ಆಲ್ ದಿ ಬೆಸ್ಟ್ ಪ್ರಜ್ವಲಿ. ಎಸ್ ಎಸ್, ಆಲ್ ದಿ ಫ್ಯೂಚರ್ ಎಂಡೆವರ್ಸ್. ಆಲ್ ದಿ ಬೆಸ್ಟ್. ಎಸ್ ಎಸ್, ಧನ್ಯವಾದ ಸರ್, ಧನ್ಯವಾದ. ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ಅದರ ನಡುವೆಯೂ ಕೂಡ ಪ್ರಜ್ವಲಿ ಅವರಿಗೆ ಒಂದು ಕರೆ ಮಾಡಿ ವಿಶ್ ಮಾಡಬೇಕು, ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅನ್ನೋಂಥ ಪ್ರೀತಿಯನ್ನು ತೋರಿಸಿದ್ದಾರೆ. ಧನ್ಯವಾದ ಸರ್. ಈ ಆಲ್ಬಮ್ ಸಾಂಗ್ಗಳು ಬಂತು, ಕಿರುಚಿತ್ರಗಳು ಬಂತು, ಅದರಲ್ಲಿ ನಿಮ್ಮ ಫೇವ್ರೇಟ್ ಅಂತ ಹೇಳುವಾಗ ಎಲ್ಲವನ್ನೂ ಕೂಡ ಹೇಳ್ತೀರಾ, ಎಲ್ಲಕ್ಕೂ ಕೂಡ ಒಂದು ಸಮಾನ ರೀತಿಯ ಒಂದು ಗೌರವ ಇದೆ ಅಂತ. ನೀವು ಈ ಆಲ್ಬಮ್ ಸಾಂಗ್ಗಳು, ಕಿರುಚಿತ್ರಗಳು, ಆ ಬಳಿಕ ಕಲಾವಿದರ ಜೊತೆ ಒಂದಷ್ಟು ಒಡನಾಟ ಸಿಗುತ್ತೆ. ಸೊ ಈ ಕಲಾವಿದರ ಜೊತೆ ಭೇಟಿ ಅಥವಾ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀರಾ, ಇವೆಲ್ಲ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ? ಅಂದ್ರೆ ನಾನೀಗ ಫಸ್ಟ್ ಟೈಮ್ ಹೋಗುದು ಅಂದ್ರೆ ಇಂಡಸ್ಟ್ರಿಗೆ ಹೇಳಿದ್ರೆ. ಸೊ ಎಲ್ಲರೂ ನಮ್ಗಿಂತ ದೊಡ್ಡವರು ಆರ್ಟಿಸ್ಟ್ನವರು, ಅಂದ್ರೆ ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತದೆ. ಅವ್ರು ನಂಗೆ ಹೇಳ್ತಾ ಇದ್ರು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕಂತ. ನಾನು ಎಲ್ಲವನ್ನು ತೆಗೊಳ್ತಾ ಇದ್ದೆ. ಅಂದ್ರೆ ಅವರು ನಂಗೊಂದು ಮಗು, ಈಗ ಅವರ ಮಕ್ಕಳು ಹೇಗಿರ್ತಾರೆ, ಅವ್ರ ಅಕ್ಕ ತಂಗಿ ಹೇಗಿರ್ತಾರೆ, ಹಾಗೆ ಅವರೊಂದೊಂದು
ವಿಷಯ ಹೇಳ್ತಾ ಇದ್ರು. ನಾನು ಯಾವ್ದು ನಂಗೆ ಬೇಕು ಅದನ್ನೆಲ್ಲ ತಗೊಂಡಿದ್ದೇನೆ. ಎಕ್ಸ್ಪೀರಿಯನ್ಸ್ ಇದ್ದವ್ರ ಜೊತೆ ಒಡನಾಟ ಮಾಡಿ ನಂಗೆ ತುಂಬಾ ಖುಷಿ. ಈ ಆಲ್ಬಮ್ ಸಾಂಗ್ ಅಂತ ಬಂದಾಗ ಆ ಬಳಿಕ ಕಿರುಚಿತ್ರ ಎಲ್ಲವೂ ಆಯ್ತು, ಸಿನಿಮಾದತ್ತ ಬರ್ತೀರಾ. ಇದು ಇವಾಗ ಅದ್ರ ಬಗ್ಗೆ ಅಂದ್ರೆ ಯಾವ ಸಿನಿಮಾ ಅನ್ನೋದಕ್ಕಿಂತ ಸೊ ಆ ಒಂದು ಅವಕಾಶದ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ಅಂದ್ರೆ ಒಂದು ಕನಸಿತ್ತು, ದೊಡ್ಡ ಸ್ಕ್ರೀನ್ ಅಲ್ಲಿ ಬರಬೇಕು, ಥಿಯೇಟರ್ ಅಲ್ಲಿ ಒಬ್ಬ ಕಲಾವಿದೆಯಾಗಿ ನನ್ನನ್ನು ನಾನು ನೋಡ್ಬೇಕನ್ನುವಂಥ ಕನಸಿದ್ದಿರ್ಬೋದು, ಅದು ಸಾಕಾರಗೊಳ್ತಾ ಇದೆ, ಸಿನಿಮಾದ ಚಿತ್ರೀಕರಣ ಎಲ್ಲ ಆಗ್ತಾ ಇದೆ, ಎಷ್ಟು ಖುಷಿ ಇದೆ ಅಂತ? ತುಂಬಾ ಖುಷಿ ಆಗ್ತಾ ಉಂಟು. ಅಂದ್ರೆ ಫಸ್ಟ್ ಟೈಮ್ ಥಿಯೇಟರ್ ಅಲ್ಲಿ ಹೀಗೆ ಅಂದ್ರೆ ಫ್ಯಾಮಿಲಿ ಎಲ್ರ ಜೊತೆ ಹೋಗ್ಬೋದಲ್ವಾ, ಎಲ್ರು ಇರ್ತಾರೆ. ಒಂದು ಅಂದ್ರೆ ಹೇಗೆ ಹೇಳುದು ಗೊತ್ತಿಲ್ಲ. ಓಕೆ, ಆ ಖುಷಿಯನ್ನ ಹೇಗೆ ಹೇಳುದು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಮನೆಯವರಿಗೆ ಎಷ್ಟು ಖುಷಿ ಇದೆ ಪ್ರಜ್ವಲಿ ಅವರು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅಂತ ಆದಾಗ? ಅಂದ್ರೆ ತುಂಬಾ ಖುಷಿ ಇದೆ. ಬಟ್ ಎಂತ ಗೊತ್ತುಂಟಾ, ಇದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂದ್ರೆ ನಾನು ಹೋಗ್ಬೇಕು, ಇಲ್ಲದಿದ್ರೆ ಅಮ್ಮ ಬರ್ಬೇಕು ಒಟ್ಟಿಗೆ. ಅಮ್ಮನಿಗೆ ರಜೆ ಮಾಡ್ಬೇಕಾದ್ರೆ ಅಂತ ಕಷ್ಟ ಅಂದ್ರೆ ನನ್ನ ಹತ್ರ ಇಳ್ಕೊಳ್ಳಲ್ಲ, ಅವರು ನಂಗೆ ಬೇಕಾಗಿ ಅವರು ಟೈಮ್ ಮಾಡಿ ನನ್ನ ಜೊತೆ ಎಲ್ಲ ಬರ್ತಾರೆ. ಸೊ ಎಲ್ರಿಗೂ ಖುಷಿ ಇದೆ. ಪ್ರಜ್ವಲಿ ಅವರಿಗೆ ಎಷ್ಟು ಖುಷಿ ಇದೆ. ಪ್ರಜ್ವಲಿ ಅವರು ಸದಾ ನಗ್ತಾ ಇರ್ತಾರೆ, ಇನ್ನೊಬ್ಬರನ್ನ ನಗಿಸ್ತಾ ಇರ್ತಾರೆ, ಏನೋ ಒಂದು ತುಂಟಾಟ ಮಾಡ್ತಾನೆ ಇರ್ತಾರೆ. ಏನೇ ಇರಲಿ, ಪ್ರಜ್ವಲಿ ಅವರಿಗೆ ಜೀವನದಲ್ಲಿ ತುಂಬಾ ಮನಸ್ಸನ್ನು ಕುಗ್ಗಿಸುವಂಥದ್ದು ಅಥವಾ ಏನಾದರೂ ಮನಸ್ಸಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಎಷ್ಟೇ ನಗ್ತಾ ಇರಲಿ, ಎಷ್ಟೇ ಖುಷಿಯಲ್ಲಿರಲಿ, ಒಂದು ಕ್ಷಣ ಬೇಸರ ಅಂತ ಆಗೋದಿದ್ರೆ ಯಾವ ಕಾರಣಕ್ಕೆ ಆಗ್ತಾರೆ ಪ್ರಜ್ವಲಿ ಅವರು ಅಂತ? ನಂಗೆ ಅಂದ್ರೆ ಯಾರಾದ್ರೂ ಅಂದ್ರೆ ನಾನು ಮಾಡದ ತಪ್ಪಿಗೆ ನನ್ನ ಬ್ಲೇಮ್ ಮಾಡಿದ್ರೆ ನಂಗೆ ಅದೊಂದು ಬೇಜಾರಾಗ್ತದೆ. ಮತ್ತೆ ಫ್ಯಾಮಿಲಿ ಅಂತ ಹೇಳಿದ್ರೆ ನಂಗೆ ಅಪ್ಪನನ್ನು ಅಂದ್ರೆ ಅಪ್ಪನ ಜೊತೆ ಅಷ್ಟು ಅಂತ ಒಡನಾಟ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಹಾಗೆ ಅದೊಂದು ಸ್ವಲ್ಪ ತಂದೆ ಅಂತ ಬಂದಾಗ ಒಬ್ಬ ಯಾರಿಗೇ ಆಗಲಿ, ಒಂದು ಹೆಣ್ಣು ಮಗಳಾಗಿ ಯಾರಿಗೇ ಆದರೂ ಕೂಡ ತಂದೆ ಅಂತ ಬಂದಾಗ ಅದು ದೊಡ್ಡ ಆಸ್ತಿ ಆಗಿರ್ತದೆ, ಅದು ದೊಡ್ಡ ಶಕ್ತಿ ಆಗಿರ್ತದೆ. ಸೊ ಪ್ರಜ್ವಲಿ ಅವರಿಗೆ ತಂದೆಯವರ ಜೊತೆಗೆ ಹೆಚ್ಚಿನ ಒಡನಾಟ ಅಥವಾ ಆ ಪ್ರೀತಿ ಸಿಗ್ಲಿಲ್ಲ ಅನ್ನುವಂಥ ಬೇಸರ ಜಾಸ್ತಿಯಾಗಿ ಕಾಡ್ತಾ ಇರುತ್ತಾ ಅಂತ? ಅಂದ್ರೆ ನನ್ನ ಅಮ್ಮ ಹಾಗೆ ಅಂತ ಬಿಡ್ಲಿಲ್ಲ. ಆ ರೀತಿ ಬೇಸರ ನಿಮ್ಮ ಮನಸ್ಸಿಗೆ ಬರಬಾರ್ದು. ಹೌದು, ಹಾಗೆ ಅಂದ್ರೆ ಖುಷಿಯಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಪ್ಪ ಇಲ್ಲ ಅಂತ ಒಂದು ಹೊರಗಿರುವ ಇಲ್ಲದ ಹಾಗೆ ನೋಡ್ಕೊಂಡಿದ್ದಾರೆ. ಬಟ್ ಏನಾದ್ರೂ ನಮ್ಗೊಂದು ಸಿಂಗಲ್ ಇಂಡಿವಿಜುವಲ್ ಇರ್ತದಲ್ಲ ಅಪ್ಪ ಅಮ್ಮ ಅಂತ ಮನಸ್ಸಿನೊಳಗೆ ಒಂದು ಕಾಡ್ತಾ ಇರುತ್ತೆ. ಸೊ ಈ ಅದಕ್ಕೇನ್ ಮಾಡಕ್ಕಾಗಲ್ಲ. ಓಕೆ, ತಾವು ಅದರಿಂದ ತುಂಬಾ ಬೇಸರ ಆಗಿ ಆತರ ಇರ್ತೀರಾ ಅಥವಾ ಅದನ್ನ ಇರ್ಲಿ ಏನೇ ಇರ್ಲಿ ಜೀವನ ಈ ರೀತಿ ಇದೆ ಅಂತ ಹೋಗ್ತಾ ಇರ್ತೀರಾ? ಅಂದ್ರೆ ನಾನು ನನ್ನೊಟ್ಟಿಗೆ ಯಾರಾದ್ರೂ ಇದ್ರೆ ನಾನು ಅವ್ರಿಗೆ ಖುಷಿ ಮಾಡ್ಲಿಕ್ಕೆ ಇಷ್ಟಪಡುದು. ನನ್ನ ಬೇಜಾರ ಯಾರ ಹತ್ರ ಹೇಳಲಿಕ್ಕೂ ನಂಗೆ ಇಷ್ಟ ಇಲ್ಲ. ನನ್ ಬೇಜಾರ ನಾನೇ ಮಾತಾಡ್ಕೊಂಡು ನಾನೇ ಸರಿ ಮಾಡ್ಕೊಳ್ತೀನಿ. ಓಕೆ, ಈ ಬಗ್ಗೆ ಅಮ್ಮನಲ್ಲಿ ಯಾವತ್ತಾದ್ರೂ ಮಾತಾಡಿದ್ದೀರಾ? ಇಲ್ಲ. ಅಂದ್ರೆ ನಂಗೆ ಹೇಗಿರ್ತದೆ ಅವ್ರಿಗೆ ಕೂಡ ಹಾಗೆ ಇರ್ತದಲ್ಲ. ಓಕೆ ಓಕೆ, ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ? ಇಲ್ಲ, ನಾವು ಒಟ್ಟಿಗೆ ಅಂದ್ರೆ ನಾವು ಫ್ರೆಂಡ್ಲಿ ಆಗಿರುದು. ಅಮ್ಮ ಅಂತ ಅಲ್ಲ, ನಾವು ಫ್ರೆಂಡ್ಸ್ ಆಗಿರುದು. ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ನಮ್ಮ ಮನೆಯವರು ನನ್ಗೆ ಎಲ್ರು ಫ್ರೆಂಡ್ಸೇ. ಬಟ್ ನಂಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ನಮ್ಮ ಮನೆಯವರು. ಓಕೆ, ಅಣ್ಣ ಅಕ್ಕನ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅಂದ್ರೆ ಅಣ್ಣ ನನ್ಕಿಂತ 1 ವರ್ಷ ದೊಡ್ಡದು, ಮತ್ತೆ ಅಕ್ಕ ಅಂದ್ರೆ ಅವರಿಬ್ಬರಿಗೆ ಕೂಡ ಇಂಟ್ರೆಸ್ಟ್ ಉಂಟು ಇಂಡಸ್ಟ್ರಿಯಲ್ಲಿ, ಅಂದ್ರೆ ಹೀಗೆ ಫೀಲ್ಡ್ ಅಲ್ಲಿ. ಅಕ್ಕನಿಗೆ ಅಂದ್ರೆ ಆಪರ್ಚುನಿಟಿ ಅಂದ್ರೆ ಅವಳಿಗೆ ಇಷ್ಟ ಇತ್ತು, ಬಟ್ ಗೊತ್ತಿಲ್ಲ, ಅವಳನ್ನು ಬಿಟ್ಟಿಲ್ಲ. ಓಕೆ, ಸೊ ನಿಮಗೆ ಅದೃಷ್ಟ ಇತ್ತು ಹಾಗಾದ್ರೆ, ಅವರಿಗೆ ಅವಕಾಶಗಳಿತ್ತು, ಅದೃಷ್ಟ ಇಲ್ಲ. ನಿಮಗೆ ಅವಕಾಶ ಅದೃಷ್ಟ ಎಲ್ಲವೂ ಕೂಡ ಒಟ್ಟಿಗೆ ಸಿಕ್ಕಿತ್ತು ಅಂತ. ಅಂದ್ರೆ ಅವಳನ್ನು ಹೋಗ್ಬೇಡ ಅಂತ ಹೇಳಿದ್ದಲ್ಲ, ಅಂದ್ರೆ ನಾನೀಗ ಸ್ವಲ್ಪ ಚಿಕ್ಕದು, ಓಕೆ, ಹಾಗೆ ನಂಗೆ ಈಗ ಅವಕಾಶ ಬಂತು. ಅವಳು ಸ್ವಲ್ಪ ದೊಡ್ಡದಾದ್ಮೇಲೆ ಅವಳಿಗೆ ಓಕೆ, ರೈಟ್. ಅಣ್ಣನ ಬಗ್ಗೆ ಹೇಳೋದು? ಅಣ್ಣ ನನ್ಗಿಂತ 1 ವರ್ಷ ದೊಡ್ಡದು. ಓಕೆ, ರೈಟ್. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ನಮಸ್ತೆ. ಎಸ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸಂದೇಶ್ ಅಂತ ಹೇಳಿ, ಮಂಗಳೂರಿಂದ. ಓಕೆ, ಪ್ರಜ್ವಲಿ. ಹಲೋ, ನಮಸ್ತೆ. ನಮಸ್ತೆ. ಸಂದೇಶ್ ಸ್ಯಾಂಡಿ. ನಿತಿನ್ ಕಾಸರಗೋಡು ಬಂದು ಕಾಲ್ ಬರ್ತಿತ್ತನೆ. ಹೌದು, ವರಿ ಮಾಡ್ಕೊಡ್ತೀನಿ. ಅವ್ ನಮ್ಮನೆ ಕಾಲ್ ಮಾಡ್ತೀನಿ, ಅಕ್ಕಲ ಸೇರೊಂದು ಅಕ್ಕಲ ಒಳ್ಳೆ ಒಟ್ಟಿಗೆ ಮಾತಾಡ್ಲೆ. ಫ್ರ್ಯಾಂಕ್ ಕಾಲ್ ಒಂಚೂರು ಗಡಿಬಿಡಿಗೆ ಕಾರಣ ಆಗತ್ತೆ ಸರ್. ಸಮಸ್ಯೆ ದಾದ ಏನು ಪನ್ನಗ ಹೊರ ಕಾಲ್ ಬಂತದ್ದು
ಕೂಡ ಪಂಡೆ ಈಗ ಅಪ್ಪಗನೆ ಪರಿಚಯ ಪಂದು ಬಿಟ್ಟದ ಅಪ್ಪನ ಗಾರಿಗೆ ಮಸ್ತ್ ಕನ್ಫ್ಯೂಷನ್ ಆಂಡ್ ರಿಟರ್ನ್ ಕಾಲ್ ಮಾಡ್ತೆ ಬಿಜಿ ಬರ್ತದೆ. ಓಕೆ ಅಂಚ ಒಂಚೂರು ಲೇಟ್ ಆಯ್ನೆ ಆತಿ ಅಂದ್ ಕೂಡ ಇರ ಅಪ್ಪಗನೆ ಕೂಡ ಕಾಲ್ ಮಂತದಲ್ಲ ಕೂಡ ಜೋರ್ ಮನ್ಪುನ ಗಾಂಡ್ ಒಂಜಿ ಮಾಧ್ಯಮ ಕುಲ್ಲುದು ಅತ್ ಇರ ಕೂಡ ಕಾಲ್ ಮಂತದ ಕೂಡ ಅಂಚೆನ ಪಾತೆನ ಗಾಂಡ್ ಒಂಜಿ ಮಾಧ್ಯಮ ಕುಲ್ಲುದು ನಮ್ಮ ಮನಿಪಂದೆ ಕುಲ್ಲುನ ಎಂಚ ಅಂದ್ ಸೊ ಇರ ಪ್ರಾಂಕ್ ಕಾಲ್ ಮಂತರ ಸಾರಿ ಪ್ರಜ್ವಲಿ ಪಲ್ಲೆ ಸರ್ ಪಲ್ಲೆ ಕರೆಕ್ಟ್ ಇರಗ ಅಂಚಿದ ನಂಬರ್ ದಾಲ ಇಜ್ಜಿ ವರಿ ಮಲ್ಪೋಚ್ಚಿ ಬೊಕ್ಕ ಪ್ರಜ್ವಲಿ ನಕ್ಕ ಪಾತೆರ್ಲೆ ಎಸ್ ಪಾತೆರ್ಲೆ ಅರೆಗೆ ತೆಲಿಕೆ ಬರೋದು ಒಂದು ನಾಚಿಕೆ ಒಂದುಂಡು ಅನ್ನಂದು ಆಲ್ ದಿ ಬೆಸ್ಟ್ ಎದ್ದಾವನೊಂದು ಪ್ರೋಗ್ರಾಮ್ ಕಂಟಿನ್ಯೂ ಮಾಡ್ತಿಲ್ಲ. ಎಸ್ ದಾದಾ ಬಂತ ಆಲ್ ದಿ ಬೆಸ್ಟ್ ಪ್ರಜ್ವಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಪ್ರಜ್ವಲ್ನ ಬಗ್ಗೆ ರಾಧಾ ಬಂತ ಸರ್. ಪ್ರಜ್ವಲ್ ಎಂಜಿ ಮಲ್ಟಿ ಟ್ಯಾಲೆಂಟೆಡ್ ಡ್ಯಾನ್ಸರ್ ಆಕ್ಟರ್ ಪೂರಾ ಟ್ಯಾಲೆಂಟ್ ಉಂಡಾಡ. ಎಸ್ ನನಾತ್ ಸುಡರ್ಬೋದು ನನಾತ್ ಪಿಕ್ಚರ್ ಆಕ್ಟ್ ಮಾಡ್ಲೆ ಕಾವಡ ಅಂದ್ ಎಂಗ್ಲಂಜ್ ಬಾರ ಆಯ್ತು. ಓಕೆ ಸೊ ಮನಸ್ಸಿಗೆ ಬೇನೆ ಮನಪುನಂಚಿನ ಪಾತ್ರ ಬತ್ತದ ಇಪ್ಪಂದು ನಮ್ಮ ನಮಗೆ ಖಂಡಿತವಾದ ಇದನ್ನ ಪ್ರೀತಿ ಪ್ರಜ್ವಲ್ ಇಂಚಿನ ಇಪ್ಪಡು ಸರ್. ಸರಿ ಸರ್, ಥ್ಯಾಂಕ್ ಯು. ಧನ್ಯವಾದ. ಪ್ರಜ್ವಲಿ ಅವರಿಗೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಏನು ಗಡಿಬಿಡಿ ಆಗುವಂತ ಇದು ಸಹ ಬಂತು, ಆ ಸಂದರ್ಭ ಕೂಡ ಬಂತು. ಇವಾಗ ಅದಕ್ಕೆ ಕ್ಲಿಯರ್ ಆಯ್ತಲ್ವ ಇವಾಗ ಯಾರು ಏನು ಅಂತ ಸರಿ ಅದಲ್ಲ. ಓಕೆ, ಏನೇ ಇರಲಿ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಿನಿಮಾದ ಅವಕಾಶ ಸಿಕ್ಕಿತು, ಸಿನಿಮಾದಲ್ಲಿ ನಟಿಸ್ತಾ ಇದ್ದೀರಾ. ನಟನೆ ಮುಕ್ತಾಯ ಆಗಿ ಆ ಬಳಿಕ ನಟಿಸಿದ ಬಳಿಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗುವಾಗ ತಾವು ತಮ್ಮ ಫ್ಯಾಮಿಲಿ ಜೊತೆಗೆ ನೋಡುವಂಥ ಕ್ಷಣಗಳು, ಆ ಬಳಿಕ ಒಂದಷ್ಟು ಸಿನಿಮಾದ ಅವಕಾಶಗಳು ಬರ್ಬೋದು, ಈಗಲೂ ಬರ್ತಾ ಇರ್ಬೋದು. ನಾನು ಕೇಳುವಂಥದ್ದು, ಒಟ್ಟಾರೆ ಈ ಜರ್ನಿ ಅಂತ ಬಂದಾಗ ನಿಮಗೆ ಅದೆಷ್ಟೋ ಕಲಾವಿದರು ಜೊತೆ ಆಗಿದ್ದಾರೆ, ಅದೆಷ್ಟೋ ಜನ ನಮ್ಮ ಪ್ರಜ್ವಲಿ, ನಮ್ಮ ಇಲ್ಲದ ಪ್ರಜ್ವಲಿ ಅಥವಾ ನಮ್ಮ ಮನೆಯ ಪ್ರಜ್ವಲಿ ಅನ್ನುವಂಥ ಪ್ರೀತಿಯನ್ನು ತೋರಿಸಿದ್ದಾರೆ. ಸೊ ಈ ಪ್ರೀತಿಗೆ ಏನು ಹೇಳ್ತೀರಾ? ನಿಮ್ಮ ಮನೆಯವರು ಇರ್ಬೋದು, ಸಂಬಂಧಿಕರು ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಎಲ್ರಿಗೂ ಕೂಡ ಏನು ಹೇಳ್ತೀರಾ ಅಂತ? ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೀವೆಲ್ಲ ಸಪೋರ್ಟ್ ಮಾಡುವಾಗ ನಂಗೆ ಸಹ ಖುಷಿ ಆಗ್ತದೆ. ಅಂದ್ರೆ ಈಗ ಒಂದು ಪ್ರಾಜೆಕ್ಟ್ ಮಾಡುವಾಗ ಅದಕ್ಕೆ ರೆಸ್ಪಾನ್ಸ್ ಬಂದ್ರೆ ಓಕೆ ಜನರಿಗೆ ಇಷ್ಟ ಆಗ್ತಾ ಉಂಟು ಅಂತ ಹೇಳಿ ಒಂದು ಪ್ರೋತ್ಸಾಹ ಸಿಗ್ತದೆ. ಸೊ ಇನ್ನು ಸಹ ಮುಂದೆ ಮಾಡ್ಲಿಕ್ಕೆ ಒಂದು ಎಂತ ಮನಸ್ಸಾಗ್ತದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ. ಓಕೆ ಓಕೆ ರೈಟ್. ಈ ನಡುವೆ ಪ್ರಜ್ವಲಿ ಅವರು ಇವಾಗಲೂ ಕೂಡ ಒಬ್ಬ ವಿದ್ಯಾರ್ಥಿನಿಯಾಗಿ ಕಲಿತಾ ಇದ್ದಾರೆ. ಸೊ ಎಲ್ಲಿ ಕಲಿತಾ ಇದ್ದೀರಾ, ಏನು ಕಲಿತಾ ಇದ್ದೀರಿ? ನಾನು ಫಾದರ್ ಮುಲ್ಲರ್ಸ್ ಮೇಕರ್ ಕಾಲೇಜಲ್ಲಿ BSc MLT ಮಾಡ್ತಾ ಇದ್ದೇನೆ. ಎಲ್ಲರೂ ಎಣಿಸ್ತಾರೆ ನಾನು ಜಾಬಿಗೆ ಹೋಗ್ತಾ ಇದ್ದೇನೆ ಅಂತ. ಇಲ್ಲ, ನಾನು ಕಲಿತಾ ಇದ್ದೇನೆ. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಒಂದಷ್ಟು ಶಾಕ್ ಆಯ್ತು ಅವ್ರಿಗೆಲ್ರಿಗೂ ಕೂಡ, ಇಷ್ಟೆಲ್ಲ ಮಾಡ್ತಾ ಇರೋರು ಕಲಿತಾನೂ ಇದ್ದಾರೆ ಅಂತ. ಏನೇ ಆಗಲಿ, ಕಲಿಕೆಯಲ್ಲಿ ಮುಂದೆ ಹೋಗ್ತಾ ಇರಿ. ಹಾಗೇನೆ ನಿಮಗೊಂದೊಳ್ಳೆಯ ಅದೃಷ್ಟ ಅವಕಾಶಗಳು ಬರ್ತಾನೆ ಇರಲಿ. ಈ ಒಂದು ಸಿನಿಮಾ ರಂಗದ ಜರ್ನಿ ಅನ್ನುವಂಥದ್ದು ಮತ್ತಷ್ಟು ಎತ್ತರಕ್ಕೆ ಹೋಗುವಂತಾಗಲಿ ಅನ್ನುವಂಥ ನಮ್ಮ ಆಶೆ. ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದೀರಾ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಕರೆ ಮಾಡಿದ್ರು, ವಿಶ್ ಮಾಡಿದ್ರು. ಹೇಗನಿಸ್ತು ಈ ಕಾರ್ಯಕ್ರಮ ನಿಮಗೆ ಅಂತ? ನಂಗೆ ಈ ಕಾರ್ಯಕ್ರಮ ಅಂದ್ರೆ ಫಸ್ಟಿಗೆ ನಾನು ಎನಿಸ್ತಾ ಇದ್ದೆ, ಏನ್ ಕೇಳ್ತಾರಪ್ಪ ಅಂದ್ರೆ ಲೈಫ್ ರಿಲೇಟೆಡ್ ಏನ್ ಕೇಳ್ತಾರೆ, ನನ್ಗೆ ಆಗಿರೋದು ಎಂತ ಆಗಿದೆ ನಾನು ಆಲೋಚನೆ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಬಂದಾಗ ಅಷ್ಟೆಂತ ಇಲ್ಲ, ಫ್ರೀ ಆಗಿ ಮಾತಾಡ್ಲಿಕ್ಕಾಯ್ತು. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆ ಥ್ಯಾಂಕ್ ಯು. ಮತ್ತೆ ಎಲ್ರು ಕಾಲ್ ಮಾಡಿದ್ದೀರಾ. ನಾನು ಆವಾಗ ಎಲ್ರಿಗೂ ಕಾಲ್ ಮಾಡಿ ಅಂತ ಹೇಳಿದಕ್ಕೆ ಎಲ್ರು ನಂಗೆ ಕಾಲ್ ಮಾಡಿ ಕೇಳ್ತಾ ಇದ್ರು ಏನಾಯ್ತು ಅಂತ. ಬಟ್ ನಾನು ಇದಕ್ಕೆ ಕಾಲ್ ಮಾಡ್ಲಿಕ್ಕೆ ಹೇಳಿದ್ರು, ನೀವು ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ, ಕಾಲ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಓಕೆ ಓಕೆ. ಪ್ರಜ್ವಲಿ ಅವರಿಗೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಮತ್ತಷ್ಟು ಸಂತಸದ, ಖುಷಿಯ, ಸಂಭ್ರಮದ ಕ್ಷಣಗಳು ಜೊತೆಯಾಗಲಿ, ನಿಮ್ಮ ಕನಸುಗಳು ನಿಮ್ಮ ಕಣ್ಣೆದುರಲ್ಲಿ ನಿಜ ಆಗಲಿ ಅನ್ನುವಂಥ ಆಶಯ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಿಮ್ಮ ಜೀವನದ ಯಶಸ್ಸಿನ ಜೊತೆಗೆ ಸವಾಲಿನ ಕ್ಷಣಗಳ ಬಗ್ಗೆ ಮಾತನಾಡಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ಎಸ್, ವೀಕ್ಷಕರೇ ನೋಡಿದ್ರಲ್ಲ, ಪ್ರಜ್ವಲಿ ಸುವರ್ಣ ಅನ್ನುವಂಥ ಕಾಸರಗೋಡು ಜಿಲ್ಲೆಯ ಒಬ್ಬ ಕಲಾವಿದೆ ಇವತ್ತು ಯಶಸ್ವಿ ನಟಿಯಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ತುಳು ಸಿನಿಮಾ ರಂಗದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಮುಂದಿನ ಜೀವನ ಯಶಸ್ಸಾಗಲಿ ಅನ್ನುವಂಥದ್ದು ಒಂದು ರೀತಿಯ ಪ್ರೇರಣೆ. ಒಬ್ಬ ತಾಯಿಯಾಗಿ ಮಗಳನ್ನ, ಅವಳ ಕನಸು ಯಾವ ರೀತಿಯಲ್ಲಿದೆ, ಆ ಕನಸಿಗೆ ತಕ್ಕುದಾದಂಥ ಸಹಕಾರವನ್ನು ನೀಡ್ತಾ, ಆ ಧೈರ್ಯವನ್ನು ನೀಡ್ತಾ ಮಗಳನ್ನ ಬೆಳೆಸಿದಂಥ ಆ ತಾಯಿ, ಹಾಗೆಯೇ
ಕನಸು ಏನಿದೆ ಅದನ್ನು ಸಾಕಾರಗೊಳಿಸೋದು ಹೇಗೆ, ಯಾವ ರೀತಿಯ ಪ್ರಯತ್ನವನ್ನು ಪಡಬೇಕು, ಯಾರು ಏನೇ ಹೇಳಿ ನನ್ನ ಚಿಂತನೆಗಳೇನಿದೆ, ನನ್ನ ಕನಸೇನಿದೆ ಅನ್ನುವಂಥ ಆಲೋಚನೆಯನ್ನು ಮಾಡುವಂತೆ ಎಲ್ಲರೂ ಆಗಲಿ. ಜೊತೆಗೆ ಆ ರೀತಿ ಆಲೋಚನೆಯನ್ನು ಇವರು ಮಾಡಿದ್ದಾರೆ. ಹಾಗಾಗಿ ಇಂಥ ಕಥೆಗಳು ಅಥವಾ ಇಂಥ ವಿಚಾರಗಳು, ಇಂಥ ನಿದರ್ಶನಗಳೆಲ್ಲವೂ ಕೂಡ ಒಂದಷ್ಟು ಜನ ಯುವತಿಯರಿಗೆ ಅಥವಾ ಮಕ್ಕಳಿಗೆ ಪ್ರೇರಣೆ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.